ಶೇಷಾದ್ರಿ ಬೆಂಗಳೂರು ಹಾಗೆ ಗಣೇಶ್ ಭಟ್ ಇವರನ್ನ ವೇದಿಕೆಗೆ ಕರೆದೊಯ್ಯಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ಕೋದಂಡರಾಮ ಕರುಣೆಯ ಕಿರಣ ಪಂಚಮುಖಿ ಆಂಜನೇಯನ ಶಕ್ತಿಯ ಸ್ಪಂದನ ದಿವ್ಯ ಕ್ಷೇತ್ರದಲ್ಲಿ ಮೂಡಿದೆ. ನಿರ್ವಹಣೆಯನ್ನು ಮಾಡ್ತಾ ಇರುವಂಥ ಶ್ರೀರಾಮಕೃಷ್ಣ ಕಾಟುಕೆ ಅವರ ಬಳಗ ನಮ್ಮೊಂದಿಗಿದ್ದಾರೆ. ಅವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ದೀಪ ಪ್ರಜ್ವಲಿತ ತಮಗೆಲ್ಲ ಪ್ರೀತಿಯ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಶ್ರೀರಾಮಕೃಷ್ಣ ಕಾಟುಕೆ ಮತ್ತು ಬಳಗದವರಿಂದ ಕಾಟುಕೆ ರಾಷ್ಟ್ರ ಚಾರಿಟೇಬಲ್ ಟ್ರಸ್ಟ್ ಇವರಿಂದ ದಾಸವಾಣಿ, ಅದರೊಂದಿಗೆ ಇವರಿಗೆ ಶೇಷಾದ್ರಿ ಬೆಂಗಳೂರು ಹಾಗೆ ಗಣೇಶ್ ಭಟ್ ಇವರಿಗೆ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಶೇಷಾದ್ರಿ ಬೆಂಗಳೂರು ಹಾಗೆ ಗಣೇಶ್ ಭಟ್ ಇವರಿಗೆ ಕ್ಷೇತ್ರದ ಗೌರವ, ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವಿದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಹಾಗೆ ಕ್ಷೇತ್ರದ ಬೆಳವಣಿಗೆಗೆ ಪೂರಕ ತಮ್ಮ ಸಹಾಯವನ್ನು ಮಾಡ್ತಾ ಇರುವಂಥ ಗಣೇಶ್ ಭಟ್ರವರು ಹಾಗೆ ಶೇಷಾದ್ರಿ ಬೆಂಗಳೂರವನನ್ನು ಈ ಹೊತ್ತಿಗೆ ಶಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇವರನ್ನು ಆನಂದ್ ರೈ ಸಾಂತ್ಯ ಹಾಗೆ ಅವರೊಂದಿಗೆ ನಮ್ಮ ಗಜಾನ ವಿದ್ಯಾಸಂಸ್ಥೆಯ ಶಿಕ್ಷಕಿಯರು ಶೈಲಾಜ ಮೇಡಮ್ರವರು, ಸೌಮ್ಯರವರು ಹಾಗೆ ಧನಲಕ್ಷ್ಮಿ ಮೇಡಮ್ರವರು ಹಾಗೆ ಸಮಿತಿಯ ನಮ್ಮ ಚಂದ್ರಶೇಖರ್ ಕುಕ್ಕುಮಣಿಯವರು ಹಾಗೂ ಕೊರಗಪ್ಪರವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವ. ಕ್ಷೇತ್ರದೊಂದಿಗೆ ನಿಕಟ ಬಾಂಧವ್ಯವನ್ನು ಹೊಂದಿರುವಂಥ ಶೇಷಾದ್ರಿ ಬೆಂಗಳೂರು ಹಾಗೂ ಗಣೇಶ್ ಭಟ್ ಇವರು ಸುದೀರ್ಘವಾಗಿ ಈ ಬ್ರಹ್ಮಕಲಶ ಸಂದರ್ಭದಲ್ಲಿ ನಾವು ಇದ್ದೇವೆ ನಿಮ್ಮೊಂದಿಗೆ ಅಂತ ಹೇಳಿಕೊಂಡು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಪ್ರೀತಿಪೂರ್ವಕವಾದ ವಂದನೆ ಸಲ್ಲಿಸ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ಶ್ರೀ ರಾಮಕೃಷ್ಣ ಕಾಟುಗೋಕೆ ಇವರಿಗೆ ನೀಡ್ತಾ ಇದ್ದೇವೆ. ಹರಿ ಓಂ ಹರಿ ಓಂ. ಆತ್ಮೀಯರೇ, ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ, ಈಶ್ವರಮಂಗಲ, ಹನುಮಗಿರಿ ಇಲ್ಲಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಉದ್ಘಾಟನಾ
ಕಾರ್ಯಕ್ರಮ ಮುಗಿದಿದೆ. ಇದೀಗ ಉದ್ಘಾಟನೆಯ ಪ್ರಾರಂಭದ ಕಾರ್ಯಕ್ರಮವನ್ನು ಕಾಸರಗೋಡಿನ ಖ್ಯಾತ ದಾಸ ಸಾಹಿತ್ಯದ ಅನೇಕ ಭಜನಾ ತಂಡಗಳನ್ನು ರೂಪಿಸಿದಂತಹ ಒಬ್ಬರು ಶ್ರೇಷ್ಠ ಕಲಾವಿದ, ದಾಸ ಸಂಕೀರ್ತನಕಾರ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಮತ್ತು ಬಳಗದವರಿಂದ ದಾಸವಾಣಿ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. हरि ओम, हरि ओम. हेलो चेक चेक. श्री गुरुभ्यो नमः. परम गुरुभ्यो नमः. श्री विद्याधीश सद्गुरुवे समचरण सरोजम सांद्र नीलांबुदाभम जघननिहित पाणिं मंडनम मंडनानम तरुण तुलसीमाला कंदरम कंजनेत्रम सदय धवलहासं विठ्ठलं चिन्तयामि. गजाननं भूतगणादिसेवितं कपित्तजम्भू फलसारभक्षितं उमासुतं शोकविनाशकारणं नमामि. विघ्नेश्वर पादपङ्कजम् अंबातनय हेरंबपूर्ण
ಕರುಣಾಂಬುದೆ ತವ ಚರಣಾಂಬುಜ ಕೆರಗುವೆ ಅಂಬಾ ತನಯ ಅಂಬಾ ತನಯ ಅಂಬಾ ತನಯ ಹೇರಂಬ ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕೆರಗುವೆ ಅಂಬಾ ತನಯ ಅಂಬಾ ತನಯ ಅಂಬಾ ತನಯ ಅಂಬಾ ತನಯ ಅಂಬಾ ತನಯ. ದಶನ ಮೋದಕ ಪಾಶಾಂಕುಶ ಪಾಣಿ ದಶನ ಮೋದಕ ಪಾಶಾಂಕುಶ ಪಾಣಿ ಅಸಮಃ ಚಾರುದೇಶ ಕುಸುಮನಾಭನುತ ಅಸಮಃ ಚಾರುದೇಶ ಕುಸುಮನಾಭನುತ ಅಂಬಾ ತನಯ ಅಂಬಾ ತನಯ ಅಂಬಾತನಯ ಅಂಬಾತನಯ ಅಂಬಾತನಯ. ಅಂಬಾತನಯ ಅಂಬಾತನಯ ಅಂಬಾತನಯ.
पूज्याय राघवेन्द्राय सत्यधर्मरथाय च भजतां कल्पवृक्षाय नमः कामधेनवे नमता नमता कामधेनवे 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 कायो गुरुराय करुणिसि कायो गुरुराय कायो गुरुराय करुणिसि कायो गुरुराय कायो भवके उपाಯವನಿಯೋ ಆಯಾಸದಿ ಬಲುಬಾಯಾರಿದೆನೋ ಕಾಯೋ ಭವಕ್ಕೆ ಉಪಾಯವನಿಯೋ ಆಯಾಸದಿ ಬಲುಬಾಯಾರಿದೆಯೋ ಈಯನಿ ನನಗೆ ಸಹಾಯ ಗಣಿಸದಿರೆ ಆಯಿ ಭುವಿಗೆ ತಲೆ ಹೊರೆಯಾಗುವೆನು ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಪುಸಿಯಾಟದಿ ಶಿಶು ವಿಷಯದಿ ತರುಣನು ವ್ಯಸನಾದ ವೃದ್ಧನು ಮಸನವು ಕಡೆಯಲಿ ಪುಸಿಯಾಟದಿ ಶಿಶು ವಿಷಯದಿ ತರುಣನು ವ್ಯಸನಾದ ವೃದ್ಧನು ಮಸಣವು ಕಡೆಯಲಿ ಎಸೆಯೇನಿತು ನಿನ್ನೆಸೆವ ಪದಾಂಬುಜ ವಶ ಮಾಡೆನ್ನನು ಶಿಶು ಪ್ರಹ್ಲಾದನೆ ಕಾಯೋ ಗುರುರಾಯ ಕರುಣದಿ ಕಾಯೋ ಗುರುರಾಯ ಓಡಲಿನ ತಾಪಕ್ಕೆ ಮಡದಿಯ ಮೋಹಕ್ಕೆ ಪುಡಿ ಪುಡಿಯಾಗುವ ಗತಿಯೇನಿದು ಗುರು ಓಡಲಿನ ತಾಪಕ್ಕೆ ಮಡದಿಯ ಮೋಹಕ್ಕೆ ಪುಡಿ ಪುಡಿಯಾಗುವ ಗತಿಯೇನಿದು ಗುರು ಒಡೆಯ ವ್ಯಾಸ ಪ್ರಭು ತಡ ಮಾಡದೆ ನಿನ್ನಡಿದಾವರೆಗಳ ನೀಡು ಸೆರೆಯ ಕೊಡು ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ
ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಕಾಯೊಬ್ಬವಕ್ಕೆ ಉಪಾಯವನಿಯೋ ಆಯಾಸತಿ ಬಲು ಬಾಯಾರಿದೆನೋ ಪ್ರಿಯನಿ ನನಗೆ ಸಹಾಯ ಗಣಿಸಿದಿರೆ ಆಯಿ ಭುವಿಗೆ ತಲೆ ಹೊರೆಯಾಗುವೆನು ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಕರುಣಿಸಿ ಕಾಯೋ ಗುರುರಾಯ ಗುರುರಾಯ ಗುರುರಾಯ. ಹಲ್ 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 श्रीराम रामेति रमे रामे मनोरमे सहस्रनाम तत्तुल्यं रामनामं वरानने रामनामं वरानने. पावन राम पतित पावन राम पावन राम पतित पावन राम पावन राम पतित पावन राम जगदभिराम दशरथ राम पावन राम जगदभिराम दशरथ राम पावन राम पावन राम पतित पावन राम पावन राम पतित पावन राम. अहल्योद्धारक राम भरत लक्ष्मण सेवित राम अहल्योद्धारक राम भरत लक्ष्मण सेवित राम आपद्बान्धव राम आनन्द राम आपद्बान्धव राम आनन्द राम जय जय राम रघुवर राम पावन राम जय जय राम रघुवर राम पावन राम पावन राम पतित पावन राम
ಬಿಡುವೇನೇನೋ ಬಿಡುವೇನೇನೋ ಹನುಮ 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 ಆ ಆ ಬಿಡುವೇನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಎರಗುವೆ ನಾನು ದೃಢಭಕ್ತಿ ಸುಜ್ಞಾನವನ್ನು ತಡ ಮಾಡದಲೇ ಕೊಡುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಹಸ್ತಮ್ಯಾಲಕ್ಕೆತ್ತಿದರೇನು ಹಾರಗಾಲ ಹಾಕಿದರೇನು ಹಸ್ತಮ್ಯಾಲಕ್ಕೆತ್ತಿದರೇನು ಹಾರಗಾಲ ಹಾಕಿದರೇನು ಭೃತ್ಯನೋ ನಿನ್ನವನು ನಾನು ಭೃತ್ಯನೋ ನಿನ್ನವನು ನಾನು ಹಸ್ತಿವರದನ ತೋರೋ ತನಕ ಬಿಡುವೆ ಹನುಮ ಬಿಡುವೇನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ.
ಮರವಿದ್ದರೇನಯ್ಯ ನೆರಳಿಲ್ಲದನಕ ನೆರಳಿದ್ದರೇನಯ್ಯ ನೀರಿಲ್ಲದನಕ ನೀರಿದ್ದರೇನಯ್ಯ ಒರತೆಯಿಲ್ಲದನಕ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ ಮನವಿದ್ದರೇನಯ್ಯ ಜ್ಞಾನವಿಲ್ಲದನಕ ತನುವಿದ್ದರೇನಯ್ಯ ಪುರಂದರ ವಿಠಲನ ನೆನೆ ನೆನೆದು ಊಳಿಗ ಮಾಡದನಕ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಸಿಂಧು ಗೋದಾವರಿ ಗಂಗೆ ಉದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಸಿಂಧು ಗೋದಾವರಿ ಗಂಗೆ ಉದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಚಂದುಳ್ಳ ದಿವ್ಯ ಪಂಚಾಮೃತವಿದ್ದು ಚಂದುಳ್ಳ ದಿವ್ಯ ಪಂಚಾಮೃತವಿದ್ದು ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪ ದೀಪ ಕರ್ಪೂರವಿದ್ದು ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪ ದೀಪ ಕರ್ಪೂರವಿದ್ದು ಅಮಿತ ಪಂಚಭಕ್ಷ್ಯ ಅಮೃತಾನಗಳಿದ್ದು ಅಮಿತ ಪಂಚಭಕ್ಷ್ಯ ಅಮೃತಾನಗಳಿದ್ದು ಕಮಲನ ಬಗೆ ಪ್ರಿಯ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ
ಮಾಡಿರೋ ಶ್ರೀ ತುಳಸಿ ದಳದ ಮೂಜಗದೊಡೆಯ ಮುರಾರಿಯನು ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಮೂಜಗದೊಡೆಯ ಮುರಾರಿಯನು ರಾಜಾದಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜಾದಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜರಾಜ ನಮ್ಮ ಪುರಂದರ ವಿಠಲನು ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಒಲ್ಲನೋ ಕೃಷ್ಣ ಕೊಳ್ಳನೋ. ಕಲಿಯುಗದಲ್ಲಿ ಭಜನೆಗೆ ಮಹತ್ವವನ್ನು ಅರಿತುಕೊಂಡು ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ ಬ್ರಹ್ಮಕಲಶ ಹಾಗೂ ಉತ್ಸವದ ಸಂದರ್ಭದಲ್ಲಿ ಭಜನೆಗಳು ನಿರಂತರ ನಡೆಯುತ್ತಾ ಇರ್ತವೆ. ಪ್ರಸ್ತುತ ಭಜನೆ ಜೊತೆಗೆ ಕುಣಿತ ಭಜನೆ ಇವತ್ತು ತುಂಬಾ ವಿಶಿಷ್ಟವಾಗಿ ಬೆಳೀತಾ ಇದೆ. ಅದನ್ನು ಮನಗಂಡು ಅದಕ್ಕೆ ಪೂರಕವಾಗಿ ಒಂದಷ್ಟು ಹಾಡುಗಳನ್ನು ಮಾಡಬೇಕು ಅನ್ನುವಂತಹ ಪ್ರಯತ್ನ ನಮ್ಮಲ್ಲಿ ಸದಾ ಜಾಗೃತವಾಗಿದೆ ಕೂಡ. ಆ ಪ್ರಯತ್ನದಲ್ಲಿ ಇದ್ದೇವೆ ಕೂಡ. ಹಾಗಾಗಿ ಒಂದಷ್ಟು ಹಾಡುಗಳು ಕುಣಿತಕ್ಕೆ ಬೇಕು ಅಂತಾದರೆ ಅದಕ್ಕೆ ತುಂಬ ಸರಳವಾಗಿರಬೇಕು ಅದರ ಹೆಜ್ಜೆಗಳು, ತಾಳಗಳು. ಅದಕ್ಕೋಸ್ಕರವಾಗಿ ಒಂದಷ್ಟು ದಾಸರ ಪದಗಳನ್ನು ಹುಡುಕಿ ಸಂಯೋಜನೆ ಮಾಡಿ ಒಂದಷ್ಟು ಸಂಗೀತಗಳು ಅಳವಡಿಸಿಕೊಂಡು ಅದನ್ನು ಸಿದ್ಧತೆ ಆಗುತ್ತಾ ಇದೆ. ಯೋಚನೆ ಇತ್ತು ಹನುಮಗಿರಿಯ ಬ್ರಹ್ಮಕಲಶದಲ್ಲಿ ಅದಷ್ಟು ಹಾಡುಗಳನ್ನು ಹೊರತರಬೇಕು ಅಂತ. ಆದರೆ ಒಂಥರ ಒತ್ತಡದ ಸಂದರ್ಭ ಆದದ್ರಿಂದ ಕೇಳಿಕೊಂಡಿದ್ರು ಇಲ್ಲಿ ಮಾಡಬೇಕು ಅಂತ. ನಮಗೆ ಸಮಯ ಒದಗಿ ಬಾರದಿದ್ದರಿಂದ ಆಗಿಲ್ಲ. ಆದರೆ ಒಂದು ಹಾಡುಗಳನ್ನು ಮತ್ತೆ ನಾವು ಅದನ್ನು ಬಿಡುಗಡೆ ಮಾಡುತ್ತೇವೆ. ಮುಂಚಿತವಾಗಿ ಒಂದು ಹನುಮನ ಕುರಿತಾದಂತಹ ಹಾಡನ್ನು ನಾವು ಇಲ್ಲಿ ಹಾಡುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ಮುಂದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಗೊಳ್ಳುತ್ತದೆ. ಕೇಳೋಣ. ವೀರ ಹನುಮ ಬಹುಪರಾಕ್ರಮ. ಹಲ್ 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 ಹಲ್
ಹೌದು ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ನೆನೆಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ರಾಮದೂತ ನೆನೆಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ರೆನಿಸಿ ಮೆರೆದ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ. ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ. ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ ಕೊಂದು. ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ ಕೊಂದು. ಭೀಮನೆಂಬ ನಾಮ ಧರಿಸಿ ಧೀರನಾಗಿ ಜಗತ್ತಿತ ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಜನಿಸಿ ನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ. ಮಧ್ಯಗೇಹನಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ. ಸತ್ಯವತಿಯ ಸುತನ ಭಜಿಸಿ ಸಮ್ಮುಖದಿ ಭಾಷ್ಯ ಮಾಡಿ. ಸತ್ಯವತಿಯ ಸುತನ ಭಜಿಸಿ ಸಮ್ಮುಖದಿ ಭಾಷ್ಯ ಮಾಡಿ. ಸಜ್ಜನರ ಪೊರೆವ ಮುತ್ತು ಪುರಂದರ ವಿಠಲದಾಸ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ವೀರ ಹನುಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ.
ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ 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 ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದ ವಸ್ತ್ರಗಳನ್ನೇ ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನ್ನೇ ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ ತನ್ನ ಸೆರಗು ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರಸಿ ತನ್ನ ತೆರಗು ತೆರೆದು ಕೃಷ್ಣ ಬೆನ್ನೊರಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಗನ್ನ ಕರುಗಳೊತ್ತುತ್ತಾ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಒಡುಗಳಂತೆ ಕರುಗಳು ನಡುವೆ ಚಂದ್ರಧರೆಯೊಳು ಒಡವಿಯೊಳಗೆ ಬೆಳಗಲು ಆಮ್ರಡನು ಕೊಂಡಾಡಲು ಒಡುಗಳಂತೆ ಕರುಗಳು ನಡುವೆ ಚಂದ್ರಧರೆಯೊಳು ಒಡವಿಯೊಳಗೆ ಬೆಳಗಲು ಆಮ್ರಡನು ಕೊಂಡಾಡಲು ಒಂದು ತಿಂಗಳ ಕರುಗಳು ಇಂದಿರೇಶನ ಮೇಯಿಸಲು ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು ಒಂದು ವರುಷ ಕರುಗಳಂತ ನಂದದಿಂದ ಬೆಳೆದವು ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕನಕರ ಜೊತ ಸರ್ಪಳಿ ತನ್ನ ಕರುಗಳ ಕೊರಳಲಿ ಮಿನುಗುತ್ತಿರ್ಪ ಅರಳಲೆ ಅನೇಕ ನಾದದಿಂದಲಿ ಕನಕರ ಜೊತ ಸರಪಳಿ ತನ್ನ ಕರುಗಳ ಕೊರಳಲಿ ಮಿನುಗುತ್ತಿರ್ಪ ಅರಳಲೆ ಅನೇಕ ನಾದದಿಂದಲಿ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ತ್ರಿಜಗದೊಡೆಯ ವಿಜಯ ವಿಠಲ ಬ್ರಜಕ್ಕೆ ದೋರೆಯಾಳುವ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ವತ್ಸವ ಹರಿ ಕಾದನ ವತ್ಸವ ಹರಿ
ಸಾಧನ. ಜೈ ಶ್ರೀರಾಮ್. ಹನುಮಗಿರಿಯ ಬ್ರಹ್ಮಕಲಶದ ನೆನಪಿಗಾಗಿ ಇಂತಹ ಒಂದು ಕಾರ್ಯಕ್ರಮ, ಜೊತೆಗೆ ಹಾಡು ಸಂಯೋಜನೆ ಮಾಡಿ ಕುಣಿತ ಭಜನೆಗೆ ಮಾಡಬೇಕು ಅನ್ನುವಂಥ ಸಂಕಲ್ಪ. ಆದರೆ ಅದರ ತಯಾರಿ ತಡವಾಗಿ ಆದರೂ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಗಣಪತಿಯ ಕೀರ್ತನೆಯನ್ನ ನಾವು ಇದೀಗ ಬಿಡುಗಡೆ ಮಾಡುತ್ತೇವೆ, ಲೋಕಾರ್ಪಣೆ ಮಾಡುತ್ತೇವೆ. ಶ್ರೀಯುತ ರವಿರಾಜ್ ಒಡಿಯೂರು ಉಜಿರೆ ಇವರು ಇದರ ಸಂಗೀತ ಹಿನ್ನೆಲೆ ಇರತಕ್ಕಂತಹ ಎಲ್ಲ ಪಕ್ಕವಾದ್ಯಗಳನ್ನು ಅಳವಡಿಸಿಕೊಂಡು ಅವರೇ ರಾಗವನ್ನ ಸಂಯೋಜನೆ ಮಾಡಿ ಕುಣಿತ ಭಜನೆಗೆ ಪೂರಕವಾಗಿ ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಸಿದ್ಧತೆ ಮಾಡಿದ್ದಾರೆ. ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಮುಂದಿನ ದಿವಸಗಳಲ್ಲಿ ಒಂದು ಸ್ವಲ್ಪ ಅಂದರೆ ಈ ಒಂದು ಬ್ರಹ್ಮಕಲಶದ ಕೊನೆಯ ಹಂತದಲ್ಲಿ ಅದು ನಮಗೆ ಯೂಟ್ಯೂಬಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಾಗುತ್ತದೆ. ಆದರೆ ಸಾಂಕೇತಿಕವಾಗಿ ಆ ಹಾಡನ್ನು ನಾವು ಈಗ ಇಲ್ಲಿ ಬಿತ್ತರಿಸ್ತೇವೆ, ಲೋಕಾರ್ಪಣೆ ಮಾಡುತ್ತೇವೆ. ಶ್ರೀರಾಮದೇವರು, ಆಂಜನೇಯ ಸ್ವಾಮಿ, ನಮಗೆ ಭಜನೆ ಅಂದರೆ ಭಗವಂತನಿಗೆ ತುಂಬ ಸಾಮೀಪ್ಯ ಅಂತ ಗೊತ್ತು. ಹಾಗೆ ಭಜಕರಿಗಾಗಿ ಭಜನೆಗಳು ಭಜಕರಿಗೆ ಸಿಕ್ಕಿದರೆ ಅವರು ತುಂಬ ಸಂತೋಷದಿಂದ ಉತ್ಸಾಹದಿಂದ ಕುಣಿದು ಹಾಡುತ್ತಾರೆ. ಅಂಥ ಹಾಡನ್ನು ಸಂಯೋಜನೆ ಮಾಡಿದಂತಹ ಶ್ರೀಯುತ ರವಿರಾಜ್ ಒಡಿಯೂರು ಅವರು ಅದನ್ನು ಇಲ್ಲಿ ಬಿಡುಗಡೆ ಮಾಡುತ್ತಾರೆ. ನಾವು ಹಾಡಿದ್ದೇವೆ, ಜೊತೆಗೆ ಇನ್ನು ಅನೇಕರು ಅದಕ್ಕೆ ಧ್ವನಿಯನ್ನು ಸೇರಿಸಿದ್ದಾರೆ. ಒಂದು ಬಾರಿ ಕೇಳೋಣ, ಒಂದು ತುಣುಕು ಮಾತ್ರ. ಧನ್ಯವಾದಗಳು. ಶ್ರೀಯುತ ರವಿರಾಜ್ ಒಡಿಯೂರು ಇವರ ನೇತೃತ್ವದಲ್ಲಿ ಸಿದ್ಧತೆಗೊಂಡಂತಹ ಈ ಹಾಡು, ಇನ್ನೂ ಅನೇಕ ಹಾಡುಗಳು ಇವೆ ಅದರಲ್ಲಿ. ಜೊತೆಗೆ ಹನುಮಾನ್ ಚಾಲೀಸ ಇದೆ, 108 ಅಂದರೆ ಅಷ್ಟೋತ್ತರ ರಾಮನಾಮ ಇದೆ.
ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಮಗೆ ಲಭ್ಯವಾಗುತ್ತದೆ. ಇನ್ನೊಂದು ಸುಂದರವಾದಂತಹ ಹನುಮಂತ ದೇವರ ಕುರಿತಾದಂತಹ ಒಂದು ದಾಸರ ಪದ ಇವಾಗಲೇ ಹಾಡಿದ್ದೇವೆ, ವೀರ ಹನುಮ ಬಹುಪರಾಕ್ರಮ ಅಂತ. ಅದನ್ನು ಶ್ರೀಯುತ ಕಿಶೋರ್ ಪೆರ್ಲಾ ಇವರು ಸಂಯೋಜನೆ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಗೀತವನ್ನು ಶ್ರೀಯುತ ಲವಕುಮಾರ್ ಐಲ ಹಾಗೂ ಸತ್ಯನಾರಾಯಣ ಐಲ ಇವರು ಇಬ್ಬರು ಸೇರಿಕೊಂಡು ಅದನ್ನು ತುಂಬ ಸುಂದರವಾಗಿ ಅದನ್ನು ಸಂಯೋಜನೆ ಮಾಡಿದ್ದಾರೆ. ನಾವುಗಳು ಹಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಕೇಳೋಣ. ಆ ಹಾಡು ಕೂಡ ಇವತ್ತು ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಯೂಟ್ಯೂಬಲ್ಲಿ ಮುಂದಿನ ದಿವಸಗಳಲ್ಲಿ ಸಿಗುತ್ತದೆ, ಕೇಳಿ. ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ರಾಮದೂತನೆನಿಸಿಕೊಂಡೆ ನೀ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ರಾಮದೂತನೆನಿಸಿಕೊಂಡೆ ನೀ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರ್ಷವಿತ್ತು. ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೆರೆವ. ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ವೀರ ಹನುಮ ಧನ್ಯವಾದಗಳು. ಶ್ರೀಯುತ ಸತ್ಯನಾರಾಯಣ ಐಲ ಹಾಗೂ ಲವಕುಮಾರ್ ಐಲ ಹಾಗೂ ಶ್ರೀಯುತ ಕಿಶೋರ್ ಅವರ ಒಂದು ಪ್ರಯತ್ನದಿಂದ ಆಗಿದೆ. ಇದು ಮುಂದೆ ನಮಗೆಲ್ಲರಿಗೂ ಸಿಗುತ್ತದೆ. ಸರಿ, ಈ ಒಂದು ಬಿಡುಗಡೆಯ ಹಾಡುಗಳನ್ನು ನೀವೆಲ್ಲ ಆಲಿಸಿದ್ದೀರಿ. ಮುಂದಿನ ದಿವಸಗಳಲ್ಲಿ ಪೂರ್ತಿ ನಿಮ್ಮದಾಗಿಸಿಕೊಳ್ಳುತ್ತೀರಿ. ಈ ಒಂದು ಅವಕಾಶಕ್ಕೆ ತಾವುಗಳೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀರಿ ಅಂತ ಹೇಳ್ತಾ ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ, ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಒಂದು 3 ಹಾಡುಗಳನ್ನು ಹಾಡ್ತಾ ಸಮಾಪ್ತಿ ಮಾಡುತ್ತೇವೆ. ಚಂದವೇನೇ ಗೋಪಿ ಚಂದವೇನೇ, ಚಂದವೇನೇ ಗೋಪಿ ಚಂದವೇನೇ, ಚಂದವೇನೇ ಗೋಪಿ ಚಂದವೇನೇ. ನಿನ್ನ ಮಗನ ತುಡುಕು ಚಂದವೇನೇ, ನಿನ್ನ ಮಗನ ತುಡುಕು ಚಂದವೇನೇ, ಚಂದವೇನೇ ಗೋಪಿ ಚಂದವೇನೇ, ಚಂದವೇನೇ ಗೋಪಿ ಚಂದವೇನೇ.
ಚಂದದಿಂದಲಿ ಅರವಿಂದಾಕ್ಷ ಬೆಣ್ಣೆಯ ತಿಂದ, ಚಂದದಿಂದಲಿ ಅರವಿಂದಾಕ್ಷ ಬೆಣ್ಣೆಯ ತಿಂದ. ಬೇಗದಿ ಕೃಷ್ಣ ಬಂದೋಡಿ ನಿಂತನೆ ಗೋಪಿ, ಬೇಗದಿ ಕೃಷ್ಣ ಬಂದೋಡಿ ನಿಂತನೆ ಗೋಪಿ ಚಂದವೇನೆ, ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ. ಯಮುನೆಯೊಳಗಿದ್ದ, ಸದ್ದು ಮಾಡದೆ ಹಾಲ ಕದ್ದು ಯಮುನೆಯೊಳಗಿದ್ದ. ಸ್ತ್ರೀಯರನ್ನೆಲ್ಲ ಮುದ್ದು ಮಾಡಿ ಓಡಿಪೋದನೆ ಗೋಪಿ, ಸ್ತ್ರೀಯರನ್ನೆಲ್ಲ ಮುದ್ದು ಮಾಡಿ ಓಡಿಪೋದನೆ ಗೋಪಿ ಚಂದವೇನೆ, ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ. ನೆನೆಸಿ ಕೊಂಬುವ ಧೀರ ವೆಂಕಟ ವಿಠಲ, ಚೋರ ನೆನೆಸಿ ಕೊಂಬುವ ಧೀರ ವೆಂಕಟ ವಿಠಲ. ವಾರಿಜಾಕ್ಷನ ಪಾದ ಸೇರಿದೆ ನಾನೀಗ ಗೋಪಿ, ವಾರಿಜಾಕ್ಷನ ಪಾದ ಸೇರಿದೆ ನಾನೀಗ ಗೋಪಿ ಚಂದವೇನೆ, ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ. ನಿನ್ನ ಮಗನ ತುಡುಕು ಚಂದವೇನೆ, ನಿನ್ನ ಮಗನ ತುಡುಕು ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ, ಚಂದವೇನೆ ಗೋಪಿ ಚಂದವೇನೆ. ಬಲಿಯ ಮನೆಗೆ ವಾಮನ ಬಂದಂತೆ ವಿಧುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ಎನ್ನ ಹೃದಯ ಮಂದಿರಕ್ಕೆ ಬಾರಯ್ಯ
ಬಾರಯ್ಯ ಬಾ ಬಾ ಬಾರಯ್ಯ. ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ, ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ, ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಮನ್ಮಥ ಜನಕನೇ ಬೇಗನೆ ಬಾರೋ, ಕಮಲಾಪತಿನಿ ಬಾರಯ್ಯ. ಮನ್ಮಥ ಜನಕನೇ ಬೇಗನೆ ಬಾರೋ, ಕಮಲಾಪತಿನಿ ಬಾರಯ್ಯ. ಅಮಿತ ಪರಾಕ್ರಮ ಶಂಕರ ಬಾರೋ, ಅಮಿತ ಪರಾಕ್ರಮ ಶಂಕರ ಬಾರೋ, ರಮಣೀಯ ಗಾತ್ರನೆ ಬಾರಯ್ಯ ದೊರೆಯೇ. ಕೃಷ್ಣ ಬಾರೋ 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 ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಕೃಷ್ಣ ಬಾರೋ 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 ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ, ಮೇಲಾದ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ. ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ, ಮೇಲಾದ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ. ಚಾಲ ಮಾಡದೆ ಬಾರಯ್ಯ ಹರಿಯೇ, ಚಾಲ ಮಾಡದೆ ಬಾರಯ್ಯ ಹರಿಯೇ. ಬಾಲಯನ್ನ ತಂದೆ ಪುರಂದರ ವಿಠಲ, ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಕೃಷ್ಣ ಬಾರೋ 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 ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ, ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ, ಕೃಷ್ಣ ಬಾರೋ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ. ಕೃಷ್ಣಯ್ಯ ನೀ ಬೇಗ ಬಾರಯ್ಯ, ಕೃಷ್ಣಯ್ಯ ನೀ ಬೇಗ ಬಾರಯ್ಯ.
ಕಾರ್ಯಕ್ರಮದ ಕೊನೆಯ ಒಂದು ಕೀರ್ತನೆಯನ್ನು ಹಾಡುತ್ತಾ ಕಾರ್ಯಕ್ರಮಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾರಂಭದ ಕಾರ್ಯಕ್ರಮವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಹಲವಾರು ದಾಸ ಸಾಹಿತ್ಯದ ಕೃತಿಗಳನ್ನು ಇಲ್ಲಿ ಹಾಡುವಂತಹ ಒಂದು ಪ್ರಯತ್ನ ನಮ್ಮದಾಗಿದೆ. ಈ ಅವಕಾಶಕ್ಕೆ ಇಲ್ಲಿನ ಎಲ್ಲ ಸಮಿತಿಯವರಿಗೆ ಧನ್ಯವಾದವನ್ನು ಹಾಗೂ ಮುಂಭಾಗದಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ಆಲಿಸಿದಂಥ ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ, ನಮ್ಮೊಂದಿಗೆ ಕೀಬೋರ್ಡ್ನಲ್ಲಿ ಹಾಗೂ ಹಾರ್ಮೋನಿಯಂನಲ್ಲಿ ಸಹಕರಿಸಿದ್ದಾರೆ ಶ್ರೀಯುತ ರವಿರಾಜ್ ಒಡಿಯೂರು ಉಜಿರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರಿದಮ್ ಪ್ಯಾಡಲ್ಲಿ ಶ್ರೀಯುತ ಲವಕುಮಾರ್ ಐಲ ಕಾಸರಗೋಡು ಇವರು ಸಹಕರಿಸಿದ್ದಾರೆ. ತಬಲದಲ್ಲಿ ಶ್ರೀಯುತ ಗಿರೀಶ್ ಪೆರ್ಲಾ ಇವರು ಸಹಕರಿಸಿದ್ದಾರೆ ಹಾಗೂ ಹಾಡುಗಾರರಾಗಿ ಶ್ರೀಯುತ ಕಿಶೋರ್ ಪೆರ್ಲಾ. ಉತ್ತಮವಾದಂತಹ ಧ್ವನಿವರ್ಧಕವನ್ನು ಒದಗಿಸಿದ ಕಾವೂರು ಸೌಂಡ್ಸ್ ಇವರಿಗೆ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ತಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ, ಸುದ್ದಿಯಲ್ಲಿ ಬಿತ್ತರಗೊಳ್ತಾ ಇದೆ ಈ ಎಲ್ಲ ಕಾರ್ಯಕ್ರಮ. ಅವರಿಗೂ ಕೂಡ ನಮ್ಮ ನೆಲೆಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ, ವೀಕ್ಷಿಸುವಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪ್ರಣಾಮಗಳು ಹಾಗೂ ಧನ್ಯವಾದವನ್ನು ಸಮರ್ಪಿಸ್ತಾ, ಕಾರ್ಯಕ್ರಮದ ಮುಕ್ತಾಯ ಗೀತೆ ನಮ್ಮ ನಾಡಿನ ಆಡು ಭಾಷೆ ತುಳು, ಅಪರೂಪಕ್ಕೆ ಇರತಕ್ಕಂಥ ಒಂದೇ ಒಂದು ದಾಸ ಸಾಹಿತ್ಯ ದಶಾವತಾರದ ಕೀರ್ತನೆ ವಾದಿರಾಜರ ಕೃತಿ. ಈ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡುತ್ತೇವೆ. ವಂದನೆಗಳು. ले 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 गा ले 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 गा ले 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 गा ले 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 गा ले 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 गा ले 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 गा ಕಣ್ಣು ಬುಡದು ನೀರು ತುಲಯಿತ್ತಿನೇರ್ಗ ಅಣ್ಣೆ ಪನ್ಪೆಕೆನ್ಲೆ ಮತ್ಸ್ಯ ದೇವಿರತ್ತಿಗ ಕಣ್ಣು ಬುಡದು ನೀರು ತುಲಯಿತ್ತಿನೇರ್ಗ ಅಣ್ಣೆ ಪನ್ಪೆಕೆನ್ಲೆ ಮತ್ಸ್ಯ ದೇವಿರತ್ತಿಗ ಪರ್ವತನೋ ಬೆರಟದೀದ ದೆರ್ತಿನೇರ್ಗ ಪರ್ವತನೋ ಬೆರಟದೀದ ದೆರ್ತಿನೇರ್ಗ ಸರ್ವಲೋಕ ತೊಡೆಯ ಕೂರ್ಮ ದೇವಿರತ್ತಿಗ ले 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 गा ले 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 गा ले 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 गा ले 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 गा ರಕ್ಕಸನ ಕೆರ್ತ ಭೂಮಿ ಧರ್ತಿನೇರ್ಗ ರಕ್ಕಸಾರಿ ಭೂವರಾಹ ದೇವಿರತ್ತೆಗ ರಕ್ಕಸನ ಕೆರ್ತ ಭೂಮಿ ಧರ್ತಿನೇರ್ಗ ರಕ್ಕಸಾರಿ ಭೂವರಾಹ ದೇವಿರತ್ತೆಗ ಕರ್ಲಮಾಲೆ ಕಂಟೆಲ್ಡ್ ಧರಿತಿನೇರ್ಗ ಕರ್ಲಮಾಲೆ ಕಂಟೆಲ್ಡ್ ಧರಿತಿನೇರ್ಗ ಮರ್ಲದಾನಿ ಶೂರ ನಾರಸಿಂಹರತ್ತೆಗ ले 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 गा ले 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 गा ले 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 गा ले 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 गा ಚಕ್ರವರ್ತಿ ಬಲಿಟ್ ಭೂಮಿ ನಟ್ಟಿನೇರ್ಗ ಚಕ್ರಧಾರಿ ಅದಿತಿ ಪುತ್ರ ವಾಮನತ್ತೆಗ ಚಕ್ರವರ್ತಿ ಬಲಿಟ್ ಭೂಮಿ ನಟ್ಟಿನೇರ್ಗ ಚಕ್ರಧಾರಿ ಅದಿತಿ ಪುತ್ರ ವಾಮನತ್ತೆಗ ಕ್ಷತ್ರಿಯರನ್ನು ಬಹಳ ಸರತಿ ಕೆರ್ತಿ
ನೇರಿಗ ಕ್ಷತ್ರಿಯರನ್ನು ಬಹಳ ಸರ್ತಿ ಕೇರ್ತಿನೇರಿಗ ಸತ್ಯ ಪಂಪೆ ಕೆಲ್ಲೆ ಪರಶುರಾಮೆ ರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಿಗ ಸರ್ಪಶಾಯಿ ಪಂಪೆ ರಾಮ ಎವೆರತ್ತೆಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಿಗ ಸರ್ಪಶಾಹಿ ಪಂಪೆ ರಾಮ ದೇವೆರತ್ತೆಗ ಅರ್ಜುನಗೆ ಸಾರಥಿತ್ವ ಮಲ್ತಿ ನೇರಿಗ ಅರ್ಜುನಗೆ ಸಾರಥಿತ್ವ ಮಲ್ತಿ ನೇರಿಗ ನಿರ್ಜರಾದಿ ಮಹಿಮೆ ಕೃಷ್ಣ ಎವೆರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಕುಂಟು ಬುಡುದು ಬತ್ತಲೆಡು ಉಂತಿ ನೇರಿಗ ಒಂತೆ ಪಂಪೆ ಬುದ್ಧಿ ಪಂಪಿ ದೇವಿರತ್ತೆಗ ಕುಂಟು ಬುಡುದು ಬತ್ತಲೆಡು ಉಂತಿ ನೇರಿಗ ಒಂತೆ ಪಂಪೆ ಬುದ್ಧಿ ಪಂಪಿ ದೇವಿರತ್ತೆಗ ಕುದುರೆ ದಮಿತು ಏರುದು ತಿರುಗಿ ನೇರಿಗ ಕುದುರೆ ದಮಿತು ಏರುದು ತಿರುಗಿ ನೇರಿಗ ಭದ್ರೆ ಕಲ್ಕಿ ಹಯವದನೆ ದೇವಿರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 ಓಂ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಈ ಒಂದು ಲವವೇದಿಕೆಯಲ್ಲಿ ನಡೆಯುವಂತಹ ಈ ಒಂದು ಪ್ರಥಮ ಕಾರ್ಯಕ್ರಮ ರಾಮಕೃಷ್ಣ ಕಾಟುಗುಕ್ಕೆ ಬಳಗದವರಿಂದ ಬಹಳ ಅತ್ಯುತ್ತಮವಾಗಿ ನಡೆದು ಬಂದಿದೆ. ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಇವರ ಬಳಗ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ನಮ್ಮವರೇ ಆದಂತಹ ಅನಂತರೈ ನಿವೃತ್ತ ಮುಖ್ಯ ಗುರುಗಳು ಮೂಡಾಯೂರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಕಾಸರಗೋಡು ಜಿಲ್ಲೆಯ ಪ್ರಚಾರಕರಾಗಿಯೂ ಕೂಡ ಕೆಲಸ ಮಾಡಿದಂತಹ ಅನಂತರೈ ಮೂಡಾಯೂರು ಇವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ಹಲವಾರು ಭಜನಾ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಟ್ಟಿದ್ದೇವೆ. ವಿಶೇಷವಾಗಿ 1,000 ಭಜನಾ ತಂಡಗಳಿಂದ ಸುಮಾರು 5,000 ಭಜಕರು ಒಂದೇ ವೇದಿಕೆಯಲ್ಲಿ ಹಾಡಿದಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಹನುಮಗಿರಿಯಲ್ಲಿ ನಡೆದು ಬಂದಿದೆ. ಈಗ
ರಾಮಕೃಷ್ಣ ಕಾಟುಗುಕ್ಕೆ ಇವರಿಗೆ, ಅನಂತರೈ ಮೂಡಾಯೂರು ನಿವೃತ್ತ ಮುಖ್ಯ ಶಿಕ್ಷಕರು, ಬಹಳಷ್ಟು ಸೇವೆಯನ್ನು ಮಾಡಿದಂತಹ ಅನಂತರಯ್ಯವರು ಗೌರವಿಸಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಬಹಳ ಗೌರವಾದರಗಳಿಂದ ಗೌರವಿಸ್ತಾ ಇದ್ದೇವೆ. ಗೌರವಿಸಿದಂತಹ ಅನಂತರೈ ಮೂಡಾಯೂರು ಇವರಿಗೂ ಕೂಡ ವಂದನೆಗಳು. ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಈ ಒಂದು ವೇದಿಕೆಯಲ್ಲಿ ನಡೆದು ಬಂದಿದೆ. ಪ್ರಥಮವಾಗಿ ನಡೆದಂತಹ ಕಾರ್ಯಕ್ರಮವೇ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿಬಂದಿದೆ. ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ವೈಷ್ಣವಿ ನಾಟ್ಯಾಲಯ ರಿಜಿಸ್ಟರ್ಡ್ ಪುತ್ತೂರು ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯ ವೃಂದದವರಿಂದ ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಈ ವೇದಿಕೆಯಲ್ಲಿ ಅತ್ಯುತ್ತಮವಾದಂತಹ ಸೌಂಡ್ಸ್ ನೆರವೇರಿಸಿದಂಥ ಪ್ರಸಾದ್ ಇವರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಶೇಷಾದ್ರಿ ಬೆಂಗಳೂರು ಇವರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಕೆಲವೇ ಕ್ಷಣಗಳಲ್ಲಿ ವೈಷ್ಣವಿ ನಾಟ್ಯಾಲಯ ಪುತ್ತೂರು ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯ ವೃಂದದವರಿಂದ ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ.
ಸಹಕರಿಸಿದ್ದಾರೆ. ಶಂಕರ ನಿಖರಾಜೆ ದುಬೈ ಉದ್ಯಮಿಗಳು, V2 ಸಮೂಹ ಸಂಸ್ಥೆಗಳು ದುಬೈ, ಈ ಕೊಡುಗೈದಾನಿ ಇದರ ಮಹಾ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ ವೈಷ್ಣವಿ ನಾಟಾಲ ರಿಜಿಸ್ಟರ್ ಪುತ್ತೂರು ಯೋಗೀಶ್ವರಿ ಜಯಪ್ರಕಾಶ್ ಮತ್ತು ಶಿಷ್ಯದವರಿಂದ ಇವರಿಗೆ ವೇದಿಕೆ.
ಹಲೋ ಹಲೋ ಚೆಕ್ ಹಲೋ ಹಲೋ ಸ್ವಲ್ಪ ವಾಲ್ಯೂಮ್ ಮಾನಿಟರ್ ಹಲೋ ಹಲೋ ತಕ್ ಕೆಟ್ಟ ತಕ್ಕ ಧೆ ಕೆಟ್ಟ ತಕ್ಕ ತೊಂ ಕೆಟ್ಟ ತಕ್ಕ ನಂಗ್ ಕೆಟ್ಟ ತಕ್ಕ ತಕ್ ಕೆಡತಗ ಧಿಕ್ ಕೆಡತಗ ತೊಂ ಕೆಡತಗ ನಂಗ್ ಕೆಡತಗ ಧಳ್ಳಂಕು ತಕ್ಕ ಧಿಕ್ಕು ತಕ್ಕ ತಿಂಗಿಣ್ಣ ತೊಂ ತ ಕೆಟ್ಟ ತಕ್ಕ ಧೆ ಕೆಟ್ಟ ತಕ್ಕ ತೊಂ ಕೆಟ್ಟ ತಕ್ಕ ನಂ ಕೆಟ್ಟ ತಕ್ ತ ಕೆಟ್ಟ ತಕ್ಕ ಧೆ ಕೆಟ್ಟ ತಕ್ಕ ಧಳ್ಳಂಕು ತಕ್ಕ ತಿಕ್ಕು ತಕ್ಕ ತಿಂಗಿಣ್ಣ ತೊಂ ತಾ ಕುಥಣ್ಣಕ್ಕು ತಕ್ಕ ಥಣ್ಣಕ್ಕು ತಿನಕ್ ತಕ್ಕಿಟ್ಟ ಝಂ ಝಂ ತಾ ತತ್ತಕ್ಕು ಥಣ್ಣಕ್ಕು ತಕ್ಕ ಥಣ್ಣಕ್ಕು ತಿನ್ನಕ್ಕು ತಕ್ಕ ತಕ್ಕಿಟ್ಟ ಝಂ ಝಂ ತೈ ತಾ ಕುಥಣ್ಣಕ್ಕು ಝಂ ಧಣ್ಣಕ್ಕು ತಿನಕ್ಕು ಝಂ ತ ಝಂ ತಕ್ಕ ತಿಕ್ಕು ಕೆಡತಗ ತರಗಿಡ ಝಂ ತ ಝಂ ತಕ್ಕ ತಿಕ್ಕು ಕೆಡತಗ ತರಗಿಡ ಝಂ ತ ಝಂ ತಕ್ಕ ತಿಕ್ಕು ಕೆಡತಗ ತರಗಿಡ ಝಂ ಹಲೋ ಹಲೋ ಸ್ವಲ್ಪ ವಾಲ್ಯೂಮ್ ಹಲೋ 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 ಚಿಕ್ ಹಲೋ ಹಲೋ ಚಿಕ್ ಹಲೋ ಹಲೋ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೋದಂಡರಾಮ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೈಷ್ಣವಿ ನಾಟ್ಯಾಲಯ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಇದೀಗ ಶ್ರೀರಾಮ ಪುನರಾಗಮನ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಶ್ವರ ಮಂಗಲದ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ
ಸಾನ್ನಿಧ್ಯ ದೇವರುಗಳಾದ ಕೋದಂಡರಾಮ, ಪಂಚಮುಖಿ ಆಂಜನೇಯ ದೇವರಿಗೆ ಮತ್ತು ಈ ನೆಲದ ಸಕಲ ದೈವ ಶಕ್ತಿಗಳಿಗೂ ಶಿರವಾಗಿ ನಮಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ದುಬೈನಲ್ಲಿ ಉದ್ಯಮವನ್ನು ನಡೆಸ್ತಿರುವಂತಹ ಶ್ರೀಯುತ ಶಿವಶಂಕರ್ ನಿಕ್ರಾಜೆ ಇವರು ವಹಿಸಿರ್ತಾರೆ. ನಮ್ಮ ಈ ಕಾರ್ಯಕ್ರಮವು ಸೇರಿದಂತೆ ಸಂಸ್ಥೆಯ ಒಟ್ಟು 4 ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಶ್ರೀಯುತರು ಕಲೆಯನ್ನು ಹಾಗೂ ಕಲಾವಿದರುಗಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡ್ಬೋದಾ ಅಂತ ಹೇಳಿ ನಾನು ಅವರಲ್ಲಿ ವಿಚಾರಿಸಿದಾಗ ಒಂದು ಸ್ವಲ್ಪವೂ ಯೋಚನೆ ಮಾಡದೆ ತಕ್ಷಣವೇ ಗುರುಗಳಂತಲೇ ಹೇಳೋದು ನನ್ನನ್ನು, ಖಂಡಿತ ಮಾಡಿ, ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ. ಕಲೆ ನನ್ನನ್ನು ಕೂಡ ಬೆಳೆಸಿದೆ, ಕಲೆಗೆ ಅಂತಹ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳಿದರು. ಈ ರೀತಿಯಲ್ಲಿ ಕಲೆಯ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಟಿರುವಂತಹ ಶ್ರೀಯುತರು ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದು, ನಮ್ಮ ವೈಷ್ಣವಿ ನಾಟ್ಯಾಲಯದ ಮೇಲೆ ಅಭಿಮಾನವನ್ನು ಹೊಂದಿರುವಂತಹ ಶ್ರೀಮತಿ ಮತ್ತು ಶ್ರೀ ಶಿವಶಂಕರ್ ನಿಕ್ರಾಜೆ ಇವರಿಗೆ ನಮ್ಮ ವೈಷ್ಣವಿ ತಂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಸಂಸ್ಥೆಯ ಕಿರುಪರಿಚಯ ಮಾಡಬೇಕಾದಿಲ್ಲ, ನಾನು ಇದೇ ಊರಿನವಳು. ನಮ್ಮ ಸಂಸ್ಥೆಯು 2001 ಅಕ್ಟೋಬರ್ 22ರಂದು ಇದೇ ಈಶ್ವರಮಂಗಲದ ದಿವಂಗತ ಶಾಂತರಾಮ್ ನಾಯಕ್ರವರ ಮನೆಯಲ್ಲಿ ನನ್ನ ಗುರುಗಳಾದ ಕಲಾಶ್ರೀ ವಿದುಷಿ ನಯನಾ ವೀರಯವರಿಂದ ಉದ್ಘಾಟನೆಗೊಂಡಿತು. 2012 ಜನವರಿ 1ರಂದು ಈಶ್ವರಮಂಗಲದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ರಂಗಮಂಟಪದಲ್ಲಿ ನಮ್ಮ ಸಂಸ್ಥೆಯ 5 ಶಾಖೆಗಳ ವಿದ್ಯಾರ್ಥಿಗಳನ್ನು ಒಳಗೊಂಡು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಿಸಿಕೊಂಡಿರ್ತೇವೆ. ಸುಮಾರು 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡಿ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಲ್ಲಿ ತೇರ್ಗಡೆಯನ್ನು ಹೊಂದಿರ್ತಾರೆ. ಅಲ್ಲದೆ ಪ್ರಸಕ್ತ 6 ಶಿಷ್ಯಂದಿರು ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ನೃತ್ಯ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳನ್ನು ನೀಡಿರ್ತಾರೆ. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಪುರಸ್ಕಾರಗಳನ್ನು ಕೂಡ ಪಡೆದಿರ್ತಾರೆ. ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯಗಳು ಮಾತ್ರವಲ್ಲದೆ ದಶಾವತಾರ, ಭೂಕೈಲಾಸ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಭಕ್ತ ಪ್ರಹ್ಲಾದ, ಕಣಿಪುರ ಬಾಲಗೋಪಾಲ ಹಾಗೂ ಶ್ರೀರಾಮ ಪುನರಾಗಮನ ನೃತ್ಯ ರೂಪಕಗಳು ಜನರ ಮೆಚ್ಚುಗೆಯನ್ನು ಗಳಿಸಿರ್ತದೆ. ಇದೀಗ 2026ರಲ್ಲಿ ಸಂಸ್ಥೆಯು ರಜತ ಮಹೋತ್ಸವದ ಹೊಸ್ತಿಲಲ್ಲಿದೆ. ಈಗಾಗಲೇ ರಜತ ನೃತ್ಯಾಂತರ್ಯಾನ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹುಟ್ಟಿದ ನೆಲದಲ್ಲಿ ಈ ದಿನ ನಾವು ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮಗೊಂದು ಅವಕಾಶ ಬಂದಿರುವಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನು ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ, ಇದರ ಸಾಹಿತ್ಯ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರು. ಶ್ರೀರಾಮ ಪುನರಾಗಮನ ಅಲ್ಲದೆ ಭಕ್ತ ಪ್ರಹ್ಲಾದ ಹಾಗೂ ಕಣಿಪುರ ಬಾಲಗೋಪಾಲ ನೃತ್ಯ ರೂಪಕಗಳಿಗೂ ಕೂಡ ಸಾಹಿತ್ಯವನ್ನು ರಚಿಸಿಕೊಟ್ಟಿದ್ದಾರೆ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಇವರು. ಅಂತೆಯೇ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಂಗೀತ ಶಿಕ್ಷಕರು ವಿದ್ವಾನ್ ಬೆಳ್ಳಿಕೋತ್ ವಿಷ್ಣು ಭಟ್ ಇವರು ಮಾಡ್ತಾ ಇದ್ದಾರೆ. ಈ ನೃತ್ಯ ರೂಪಕ ಅಲ್ಲದೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಭಕ್ತ ಪ್ರಹ್ಲಾದ, ಕಣಿಪುರ ಬಾಲಗೋಪಾಲ ಈ ಎಲ್ಲ ನೃತ್ಯ ರೂಪಕಗಳಿಗೂ ಸ್ವತಃ ಅವರೇ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆಯನ್ನು ಮಾಡಿ ಅಪಾರ ಪ್ರೇಕ್ಷಕರ ಮನಸ್ಸನ್ನು ಮುದಗೊಳಿಸಿರುತ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ 8 ವರ್ಷದಿಂದ ವೈಷ್ಣವಿ ನಾಟ್ಯಾಲಯದ
ಕಾರ್ಯಕ್ರಮಗಳಲ್ಲಿ ಅವರು ಹಾಡ್ತಾ ಇದ್ದಾರೆ. ಬಹುಶಃ ಕೇರಳದ ಹೆಚ್ಚಿನ ಜನರಿಗೆ ಮತ್ತು ಕರ್ನಾಟಕದ ನಮ್ಮ ಈ ಪ್ರದೇಶದ ಎಲ್ಲರಿಗೂ ಸಹ ಬಹಳ ಅಚ್ಚುಮೆಚ್ಚಿನ ಗಾಯಕರು. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವಂಥವರಿಗೆ ಬಹುಶಃ ಬೆಳ್ಳಿಕೋತ್ ವಿಷ್ಣು ಭಟ್ ಅಂದರೆ ಸಾಮಾನ್ಯ ಗೊತ್ತೇ ಇರ್ತದೆ. ಸರ್, ಧನ್ಯವಾದಗಳು. ಅಂತೆ ನಟುವಂಗ ಮತ್ತು ನೃತ್ಯ ನಿರ್ದೇಶನ ಸ್ವತಃ ನಾನೇ ಮಾಡ್ತಾ ಇದ್ದೇನೆ. ಮೃದಂಗದಲ್ಲಿ ಶ್ರೀಯುತ ಗಿತೇಶ್ ಕುಮಾರ್ ನೀಲೇಶ್ವರ. ಕಳೆದ ಸುಮಾರು 20 ವರ್ಷಗಳಿಂದ ನಮ್ಮ ಸಂಸ್ಥೆಯ ಹೆಚ್ಚಿನ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮೃದಂಗ ವಾದಕರಾಗಿದ್ದಾರೆ. ಗಿತೇಶ್ ಕುಮಾರ್ ನೀಲೇಶ್ವರ ಅವರು ನಮ್ಮ ಪ್ರಾರಂಭದ ದಿನಗಳಿಂದ ಕೂಡ ನಮ್ಮ ಸಂಸ್ಥೆಯಲ್ಲಿ ಅವರು ಮೃದಂಗ ವಾದನವನ್ನು ಮಾಡ್ತಾ ಇದ್ದಾರೆ. ಅಂತೆ ಕೊಳಲಿನಲ್ಲಿ ಶ್ರೀಯುತ ರಾಜ್ಗೋಪಾಲ್ ಕಾಂಜಂಗಾಡ್ ಸುಮಾರು 8 ವರ್ಷಗಳಿಂದ ಇವರು ಕೂಡ ನಮ್ಮ ವೈಷ್ಣವಿ ತಂಡದಲ್ಲಿ ಕೊಳಲು ವಾದನವನ್ನು ಮಾಡ್ತಾ ಇದ್ದಾರೆ. ಅಂತೆ ರಿದಮ್ನಲ್ಲಿ ಯುವ ಕಲಾವಿದ ಶ್ರೀಯುತ ಪ್ರದೀಪ್ ಮುರೂರ್ ಇವರು. ಹಾಗೆ ವರ್ಣಾಲಂಕಾರದಲ್ಲಿ ಶ್ರೀಯುತ ವಿಘ್ನೇಶ್ ವಿಶ್ವಕರ್ಮ ಮತ್ತು ತಂಡದವರು ಭಾವನಾ ಕಲಾ ಆರ್ಟ್ಸ್. ಬಹುಶಃ ನಾವು ಪ್ರೋಗ್ರಾಮ್ ಮಾಡಲಿಕ್ಕೆ ಶುರು ಮಾಡಿದಲ್ಲಿಂದ ನಮ್ಮ ಫಸ್ಟ್ ಪ್ರೋಗ್ರಾಮಿಂದ ಇಲ್ಲಿಯವರೆಗೂ ಕೂಡ ವಿಘ್ನೇಶ್ ಅಣ್ಣ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತತವಾಗಿ ನಮಗೆ ವರ್ಣಾಲಂಕಾರದಲ್ಲಿ ಮತ್ತು ವಸ್ತ್ರಾಲಂಕಾರದಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸುಮಾರು ಒಂದು 24 ವರ್ಷಗಳಿಂದ ವೈಷ್ಣವಿ ತಂಡದೊಂದಿಗಿನ ಒಂದು ಬಂಧ ವಿಘ್ನೇಶ್ ವಿಶ್ವಕರ್ಮ. ವಸ್ತ್ರಾಲಂಕಾರ ಭಾವನಾ ಕಲಾ ಆರ್ಟ್ಸ್ ಮತ್ತು ದೇವನ್ ಆರ್ಟ್ಸ್ ನೀಲೇಶ್ವರ. ಇದೀಗ ಗಣೇಶ ಸ್ತುತಿ ಹಾಗೂ ಪುಷ್ಪಾಂಜಲಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಮಖಾದೇವಸುತಂ ಮಖಾದೇವಸುತಂ ಗುರುಗುಖನುತಂ ಮಖಾದೇವಸುತಂ ಗುರುಗುಖನುತಂ ಮಖಾದೇವಸುತಂ ಗುರುಗುಖನುತಂ ಮಖಾದೇವಸುತಂ ಗುರುಗುಖನುತಂ ಮಾರಕೋಟಿ ಪ್ರಕಾಶಂ ಕಾವ್ಯನಾಟಗಾದಿ ಪ್ರಿಯ ಭೂಷಿತವಾಗನ ಮೋದಯ ಪ್ರಿಯ ಕಾವ್ಯನಾಟಗಾದಿ ಪ್ರಿಯ ಭೂಷಿತವಾಗನ ಮೋದಯ ಪ್ರಿಯ ಮಹಾಗಣಪತಿಯು ಮನಸಾಸ್ಮರಾಮಿ ಮಹಾಗಣಪತಿಯು ವಸಿಷ್ಠ ವಾಮದೇವಾದಿ ವಂದಿತ ಮಖ ಗಣಪತಿಯು ಮಮ ಮಗ ಮಮ ಗಣಪತಿಯು pani ma pani ni pa ba ga ma pani sa ni sa pani ma pa sa ni sa sa ni ga ma ga ganapati ni sa ba pa sa ni pa ba ga ma pani ni pa ba ga ma pani sa ba pa sa ni da 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 ba sa ni da ba sa ni da ma pani pa ba ga ma pa ma ga ma Mother,
ಪುಷ್ಪಾಂಜಲಿ. ನಟರಾಜನಿಗೆ, ರಂಗಾದಿ ದೇವತೆಗಳಿಗೆ, ಕಲಾಭಿಮಾನಿಗಳಿಗೆ ವಂದಿಸುವಂತಹ ನೃತ್ಯ ಇದೀಗ ಪುಷ್ಪಾಂಜಲಿ. ವೋಕಲ್ ಸ್ವಲ್ಪ ಇಲ್ಲಿ ಕೊಡಿ. ವೋಕಲ್ ತಜಂ 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 ತರ್ರಿ ಕಿಟ ತಕ್ಕ ಝಣು ಝಣು ತಿಮಿ ದಿಮಿ ಕಿಟ ತಕ ಝಣು ತಿಮಿ ತಿಮಿ ದಿಮಿ ಕಿಟ ತಕ ತಜ್ಜಂ ತಗ ಝಂ ಕಿಡ ಜಂ ತಜಂ 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 ತರ್ರಿ ಕಿಟ ತಕ್ಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ 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 ಕಿಟ ತಕ ತಜ್ಜಂ ತಗ ಝಂ ಕಿಡ ಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ತಜಂ
ತರಿ ಗಿಡ ತಗ ಜಣು 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 ನಿಮಿ ಗಿಡ ತಗ ಜಣು ದಿಮಿ 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 ಗಿಡ ತಗ ಜಮ್ ತಗ ಜಮ್ ಗಿಡ ಜಮ್ ತಜಂ 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 ತರಿ ಗಿಡ ತಗ ಜಣು 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 ನಿಮಿ ಗಿಡ ತಗ ಜಣು ದಿಮಿ 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 ಗಿಡ ತಗ ಜಮ್ ತಗ ಜಮ್ ಗಿಡ ತಗ ಜಮ್ ತಗ ಜಮ್ ಗಿಡ ತಗ ಜಮ್ ತರಿ ಗಿಡ ಜಮ್. ಸ್ವಲ್ಪ ಡಿಲೇ ಕೊಡಿ ಸ್ವಲ್ಪ. ಇದೀಗ ತೃತೀಯ ರೂಪಕ ರಾಮಾಯಣ ಮಹಾಕಾವ್ಯ ನಮಗೆಲ್ಲರಿಗೂ ಗೌರವದ ಕಲಾಕೃತಿ. ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ರಾವಣನಿಂದ ಅಪಹೃತಗೊಂಡ ಸೀತೆಯನ್ನು ಅರಸಿ ರಾವಣನ ವಧೆಯ ಬಳಿಕ ಮತ್ತೆ ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಒಂದಾಗಿ ಅಯೋಧ್ಯೆಗೆ ಹಿಂದಿರುಗುವ ಕಥೆಯನ್ನು ಶ್ರೀರಾಮ ಪುನರಾಗಮನ ನೃತ್ಯ ರೂಪಕದಲ್ಲಿ ಅಳವಡಿಸಲಾಗಿದೆ. ನೃತ್ಯ ರೂಪಕದಲ್ಲಿ ಪಾತ್ರಧಾರಿಗಳು ನಿರೂಪಕರಾಗಿ ಭಾರ್ಗವಿ ಬಾಯಾರು, ಸಂಹಿತಾ ಬಾಯಾರು, ವೀಣಾಶಂಕರಿ ಬಾಯಾರು, ಶ್ರೀರಂಜನಿ ಪುತ್ತೂರು, ಪ್ರಜ್ಞಾ ಬಾಯಾರು, ಅನಘಾ ವಿಟ್ಲ, ವೈಷ್ಣವಿ ಬದಿಯಡ್ಕ ಹಾಗೂ ಅನನ್ಯ ಬಾಯಾರು. ಹನುಮಂತನ ಪಾತ್ರದಲ್ಲಿ ವಿದುಷಿ ರೂಪಾ ವಿಘ್ನೇಶ್ ಕುಳಾಯಿ, ಶಬರಿಯಾಗಿ ಡಾಕ್ಟರ್ ಅರ್ಪಿತಾ ಮುಳ್ಳೇರಿಯಾ, ವಾಲಿಯ ಪಾತ್ರದಲ್ಲಿ ವಿದುಷಿ ಅಭಿಜ್ಞಾ ಕೊಳ್ತಿಗೆ, ಸುಗ್ರೀವನಾಗಿ ವಿದುಷಿ ಪ್ರಣೀತಾ ಬಾಯಾರು, ರಾಮನಾಗಿ ವಿದುಷಿ ಹರ್ಷಿತಾ ಬದಿಯಡ್ಕ, ಲಕ್ಷ್ಮಣನಾಗಿ ಕುಮಾರಿ ಪ್ರತೀಕಾ ರೈ ಕೊಳಂಬೆ, ಸೀತೆಯಾಗಿ ಕುಮಾರಿ ಶಮಾ ಬಳಕುಂಜ, ಕಬಂದ ಹಾಗೂ ರಾವಣನಾಗಿ ಕುಮಾರಿ ಅವ್ಯಯ ಸುಧಾ ಅಗಲ್ಪಾಡೆ. ಈ ನೃತ್ಯ ರೂಪಕದ ಪ್ರಥಮ ಪ್ರಯೋಗವನ್ನು ಪುತ್ತೂರಿನ ನಂದಿವನದಲ್ಲಿ ಮಾಡಿರ್ತೇವೆ. ಇದೀಗ ನಮ್ಮ 5ನೇ ಪ್ರಯೋಗವನ್ನು ಶ್ರೀ ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಶ್ರೀರಾಮ ಪುನರಾಗಮನ.
ಗಣಪತಯೇ ನಮಃ ಓಂ ಗಣಪತಯೇ ನಮಃ ಗಣಪತಿ ನಿನ್ನಯ ಆದಿಗಳು ಪೂಜಿಸುವೆ ಸಕಲ ವಿಘ್ನಗಳ ನಿವಾರಿಸಿ ಸರಿಸು ಗಣಪತಿ ನಿನ್ನಯ ಆದಿಗಳು ಪೂಜಿಸುವೆ ಸಕಲ ವಿಘ್ನಗಳ ನಿವಾರಿಸಿ ಸರಿಸು ಜಯನಾದರಿ ಪೂಜೆಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಜಯನಾದರಿ ಪೂಜೆಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಜಯನಾದರಿ ಪೂಜೆಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಓಂ ಗಂ ಗಣಪತಯೇ ನಮಃ 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 ಓಂ ಗಂ ಗಣಪತಯೇ ಸೀತೆಯ ಹುಡುಕೂತ ಹೊರಟರು ರಾಮ ಲಕ್ಷ್ಮಣರು ನಡೆಯುತ್ತ ನಡೆಯುತ್ತ ದಿಕ್ಕುಗಳೆಡೆಗೆ ಸೀತೆ ಎಲ್ಲಿಹಳು ಸೀತೆ ಎಲ್ಲಿಹಳು ನಡೆಯುತ್ತ ನಡೆಯುತ್ತ ದಾರಿಯ ಸವೆಸುತ್ತ ಸೀತೆಯ ಹುಡುಕುತ್ತಲೇ ಸೀತೆಯ ಹುಡುಕುತ್ತಲೇ ಸೀತೆಯ ಹುಡುಕುತ್ತ ಹೊರಟರು ರಾಮ ಲಕ್ಷ್ಮಣರು ದಾರಿಯು ಸಾಗಲು ದೂರದಿಗಾಯದಲ್ಲಿ ಬಳಲುತಿಹ ಜಟಾಯುವಂ ಕಂಡಾಗ ಸೀತೆಯಂ ಅಪಹರಿಸಿದವಂ ರಾವಣನೆಂಬವಂ ನೀವೀವರುಂ ಇಲ್ಲದ ವೇಳೆಯೊಳು
നാടെ മുന്തേ സീതയം സെരയും ಬಿಡಿಸುರಾಮ ರಾಮ 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 ನಗುತ್ತ ಗರ್ಜನೆಯ ಮಾಡುತ್ತ ಮುಂದೊತ್ತಿ ಬರುತ್ತಿಗನು ರಕ್ಕಸನು ಗಹರಿಸಿ ನಗುತ್ತ ಗರ್ಜನೆಯ ಮಾಡುತ್ತ ಮುಂದೊತ್ತಿ ಬರುತ್ತಿಹನು ರಕ್ಕಸನು ಬಹುಬಾಹು ಶಕ್ತಿಯ ವೈರಿಗಳ ನೆತ್ತುವ ಘನಘೋರ ರೂಪದ ಕಬಂಧನು ಬಹುಬಾಹು ಶಕ್ತಿಯ ವೈರಿಗಳ ನೆತ್ತುವ ಘನಘೋರ ನಿಲ್ಲಿರಿ ಮಾನವಗಣುಗಳನ್ನು ಬಿಡುವೆನು ನಿಮ್ಮನು ಕ್ಷಣದಲ್ಲಿ ನಿಲ್ಲಿರಿ ಮಾನವಗಣುಗಳ ತುಂಬಿಯ ಬಿಡುವೆನು ನಿಮ್ಮನು ಕ್ಷಣದಲ್ಲಿ ದಿನಗಳು ಕಳೆಯಿತು ನರಮಂಸವಿಲ್ಲ ದಿನಗಳು ಕಳೆಯಿತು ನರಮಂಸವಿಲ್ಲ ಬೆಚ್ಚನೆ ರಕ್ತವ ಕುಡಿದೆ ಬಿಡುವೆ ಬೆಚ್ಚನೆ ರಕ್ತವ ಕುಡಿದೆ ಬಿಡುವೆನು ಕೇಳುದುರುಳನೆ ನಿಜದ ವಿಷಯವ ದಶರಥ ರಾಜನ ಪುತ್ರರು ನಾವು ಕೇಳುದುರುಳನೆ ನಿಜದ ವಿಷಯವ ದಶರಥ ರಾಜನ ಪುತ್ರರು ನಾವು ರಾಮಲಕ್ಷ್ಮಣರೆಂದು ಅಭಿರಾಮ ನಮ್ಮದು ಸೀತೆಯನ್ನು ಅರಸುತ್ತ ಬಂದೆವು ಇಲ್ಲಿಗೆ ರಾಮಲಕ್ಷ್ಮಣರೆಂದು ಅಭಿರಾಮ ನಮ್ಮದು ಸೀತೆಯನ್ನು ಅರಸುತ್ತ ಬಂದೆವು ಇಲ್ಲಿಗೆ ದಿಂದ ನಾನು ಕಳೆದುಕೊಂಡೆ ಭಾಗ್ಯ ರೂಪ ನನ್ನ ಶಿರವು ಉದರದೊಳಗೆ ಸೇರುತ್ತ ಪ್ರಬಂಧನಾದ ಇಂದ್ರಗಾದರಿಂದ ನಾನು ಕಳೆದುಕೊಂಡೆ ಭಾಗ್ಯ ರೂಪ ನನ್ನ ಶಿರವು ಉದರದೊಳಗೆ ಸೇರುತ್ತಾಗ ಬಂಧನಾದ ನನ್ನ ದೇಹ ದಹಿಸಿದಾಗ ಶಾಪದಿಂದ ಮುಕ್ತಿಯುವುದು ನನ್ನ ದೇಹ ದಹಿಸಿದಾಗ ಶಾಪದಿಂದ ಮುಕ್ತಿಯುವುದು ಜ್ಞಾನ
ಬಂಧನಿಂದಂತೆ ಅವನಂ ಚಿತೆಯೊಳಿರಿಸಿ ಅಗ್ನಿಸ್ಪರ್ಶಗೈದಾಗ ದಿವ್ಯ ಪುರುಷನೋರ್ವನ್ ಬಂದನ್ನವನು ರಾಮ ಲಕ್ಷ್ಮಣರ ಕಂಡು ಕೈ ಮುಗಿದು ಇಂತೆಂದನು ಋಷ್ಯಮುಖದಲ್ಲಿ ಸುಗ್ರೀವನಿರುವನು ವಾನರನಾದರು ನಿನಗೆ ಸೇವಕನು ಋಷ್ಯಮುಖದಲ್ಲಿ ಸುಗ್ರೀವನಿರುವನು ವಾನರನಾದರು ನಿನಗೆ ಸೇವಕನು ಸೀತೆಯ ಹುಡುಕಿ ಕೊಡುವನು ಅವನು ಸೀತೆಯ ಹುಡುಕಿ ಕೊಡುವನು ಅವನು ಅವನು ಪಾದಪ ಮಗರಿಗ ಮಪ್ಪ ಮಗರಿಗ ಪಾದಪ ಮಗರಿಗ ಮಪ್ಪ ಮಗರಿಗರಿಸ ಸಗರಿಗ ಸಗರಿ ಮಾಗರಿ ಸಗರಿಗ ಸಗರಿ ಮಾ ಪಪ ಪಾದಪ ಮಗರಿಗ ಮಪ ಮಮ 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 ಮಾ ನಲ್ಲಿಬ್ಬ ಕರಿಣಗಳು ಕುಣಿವ ನವಿಲುಗಳು ಇಂಚರ ನೀಡುವ ಹಕ್ಕಿಗಳು ನಲಿವ ಕರಿಣಗಳು ಕುಣಿವ ನವಿಲುಗಳು ಇಂಚರ ನೀಡುವ ಹಕ್ಕಿಗಳು ತಂಪಾದ ತಂಗಾಳಿ ಚೇತನವು ಸಿಗಲಿ ತಲೆತುಗಿ ಶೋಭಿಪ ವೃಕ್ಷಗಳು ತಂಪಾದ ತಂಗಾಳಿ ಚೇತನ ಕೂಸಿರಲಿ ತಲೆತುಗಿ ಶೋಭಿಪ
ರಾಮ ಬಾರಯ್ಯ ಬಂದೆಯ ರಾಮ ಬಂದೆಯ ರಾಮ ಬಂದೆಯ ರಾಮ ಬಾರಯ್ಯ ದೇವರ ದೇವ ಗುಣಧಾಮ ಶ್ರೀರಾಮ ದೇವರ ದೇವ ಗುಣಧಾಮ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅನುದಿನ ನಿನ್ನಯ ಚರಣವ ಕಾದಿಗೆ ಶ್ರೀರಾಮ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅನುದಿನ ನಿನ್ನಯ ಚರಣವ ಕಾದಿಗೆ ಶ್ರೀರಾಮ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅಗಣಿತ ಪುರುಷ ಸಕಲ ಗುಣ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅಗಣಿತ ಪುರುಷ ಸಕಲ ಗುಣ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬಾರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಅನುಗ್ರಹಿಸು ರಾಮ ಪಾದ ಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಧಾಮ ಅನುಗ್ರಹಿಸು ರಾಮ ಪಾದ ಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಧಾಮ ಅನುಗ್ರಹಿಸು ರಾಮ ಪಾದ ಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಧಾಮ ಓ ಪರಂ ಧಾಮ ಓ ಪರಂ ಧಾಮ ಓ ಪರಂ ಧಾಮ ರಾಮ 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 ಶ್ರೀರಾಮ ರಾಮ 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 ಶ್ರೀರಾಮ ರಾಮ ರಾಮ
ಬರುತ್ತಿಗರು ಹನುಮ ಯಾರೋ ಬರುತ್ತಿಗರು ಯಾರೋ ಬರುತ್ತಿಗರು ಹನುಮ ಯಾರೋ ಬರುತ್ತಿಗರು ವಾಲಿಯು ರೂಪವ ಬದಲಿಸಿ ಕಾಣುತ್ತಿದ್ದ ಯಾರೋ ಬರುತ್ತಿಗರು ವಾಲಿಯು ರೂಪವ ಬದಲಿಸಿ ಕಾಣುತ್ತಿದ್ದ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ವಾಲಿಯ ಭಯವೇಕೆ ನಿನಗೆ ವಾಲಿಯ ಭಯವೇಕೆ ನಿನಗೆ ಋಷಿಯ ಶಾಪದಿ ಋಷ್ಯಭೂತಕ್ಕೆ ವಾಲಿಯು ಬರಲಾರ ಭಯವೇಕೆ ನಿನಗೆ ಋಷಿಯ ಶಾಪದಿ ಋಷ್ಯಭೂತಕ್ಕೆ ವಾಲಿಯು ಬರಲಾರ ಭಯವೇಕೆ ನಿನಗೆ ವಾಲಿಯ ಭಯವೇಕೆ ವಾಲಿಯ ಭಯವೇಕೆ ವಾಲಿಯ ಭಯವೇಕೆ ಹನುಮ ನೀನು ಬತ್ತ ಹೋಗು ಸುತ್ತ ಬಗರ ಚಿತ್ತ ನೋಡು ಹನುಮ ನೀನು ಬತ್ತ ಹೋಗು ಸುತ್ತ ಬಗರ ಚಿತ್ತ ನೋಡು ಮನದ ಹಿಂಗಿದ ಅರ್ಥ ಮಾಡು ಸಖ್ಯ ಬೆಳೆದು ಇದ್ದ ಬರಿದು ಮನದ ಹಿಂಗಿದ ಅರ್ಥ ಮಾಡು ಸಖ್ಯ ಬೆಳೆದು ಇದ್ದ ಬರಿದು ಹನುಮ ಹನುಮ ನೀನು ಅತ್ತ ಹೋಗು ಅತ್ತ ಹೋಗು
ಬಂದು ಕೈ ಮುಗಿದೊಡೆ ಲಕ್ಷ್ಮಣರು ತಾವೆಂದು ತಿಳಿಸಿ ಸುಗ್ರೀವನಲ್ಲಿಗೆ ತೆರಳಿ ಸಖ್ಯ ಬೆಳೆಸಲು ಸುಗ್ರೀವ ತನ್ನ ಕಥೆಯಂ ಪೇಳ್ದೊಡೆ ಕೇಳು ರಾಮ ನನ್ನ ಕಥೆಯನು ವಾಲಿಯಂಬವನು ನನ್ನ ಅಣ್ಣನು ರಾಜ್ಯದಾಸ್ಯಗೆ ನನ್ನ ದೂಡಿದನು ನನ್ನ ಪತಿಯ ಇರಿಸಿಕೊಂಡನು ಸರಿಸೋ ನನ್ನ ಈ ದುಃಖವನು ಸೆರೆಯ ಬಿಡಿಸೋ ನನ್ನ ಪತ್ನಿಯನ್ನು ಸರಿಸು ನನ್ನ ಈ ದುಃಖವನು ಸೆರೆಯ ಬಿಡಿಸೋ ನನ್ನ ಪತಿಯನ್ನು ಸೆರೆಯ ಬಿಡಿಸೋ ನನ್ನ ಪತಿಯನ್ನು ಧಣ್ಣಂ ಕುತಕ್ಕ ತಿಕ್ಕು ತಕ್ಕ ತಿಂಗಿನ ತುಂಗ ತಕ್ಕಿಟ್ಟ ತಕ್ಕ ತಿಂಗ 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 ತಕ್ಕಿಟ್ಟ ತಕ್ಕ ಎನ್ನಯಾಕೆ ಕೊಲುವೆಯೋ ಹರೇ ರೇ ರಾಮ ಎನ್ನಯಾಕೆ ಕೊಲುವೆಯೋ ಕಪಿಗಳೀರ್ವರು ನಾವು ನಮ್ಮ ಮಧ್ಯದಿ ಯಾಕೆ ಬಂದೆಯೋ ಕಪಿಗಳೀರ್ವರು ನಾವು ನಮ್ಮ ಮಧ್ಯದಿ ಯಾಕೆ ಬಂದೆಯೋ ನಾನು ನಿನಗೆ ಮಾಡಿದ ಪಾಪವದೇ ಮಾಡಿದ ಪುಣ್ಯವಿದೇನೋ ನಾನು ನಿನಗೆ ಮಾಡಿದ
ಪುಣ್ಯವಿಲ್ಲದೆ ನೋವೋ ನೀನು ನನಗೆ ಮಾಡಿದ ಪುಣ್ಯವದೇ ನೀನು ಮಾಡಿದ ಪಾಪ ಹಲವು ನಿನಗೆ ದಕ್ಕದು ನನ್ನ ಒಲವು ನೀನು ಮಾಡಿದ ಪಾಪಗಳವು ನಿನಗೆ ದಕ್ಕದು ನನ್ನ ಒಲವು ಧರ್ಮ ರಕ್ಷಣೆ ನನ್ನ ನಿಲುವು ಇದುವೇ ವಿಶ್ವದ ಸಾರಸತ್ವವು ಧರ್ಮ ರಕ್ಷಣೆ ನನ್ನ ನಿಲುವು ಇದುವೇ ವಿಶ್ವದ ಸಾರಸತ್ವವು ಧರ್ಮ ರಕ್ಷಣೆ ನನ್ನ ನಿಲುವು ಧರ್ಮ ರಕ್ಷಣೆ ನನ್ನ ನಿಲುವು ಧರ್ಮ ರಕ್ಷಣೆ ನನ್ನ ನಿಲುವು ಕೇಳಿರಿ ಕೇಳಿರಿ ವಾನರ ಮಿತ್ರರೇ ಕೇಳಿರಿ ಕೇಳಿರಿ ವಾನರ ಮಿತ್ರರೇ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಅರಿಯಿರಿ ಅರಿಯಿರಿ ಸೀತೆಯ ತಾಣವ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಅರಿಯಿರಿ ಅರಿಯಿರಿ ಸೀತೆಯ ತಾಣವ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಹನುಮಂತ ನೀನು ಬಲವಂತ ಶಕ್ತಿವಂತ ನೀನು ಧೈರ್ಯವಂತ ಹನುಮಂತ ನೀನು ಬಲವಂತ ಶಕ್ತಿವಂತ ನೀನು ಧೈರ್ಯವಂತ ಹನುಮಂತ ನೀನು ಬಲವಂತ ಶಕ್ತಿವಂತ ನೀನು ಧೈರ್ಯವಂತ ಹನುಮಂತ ನೀನು ಬಲವಂತ ಶಕ್ತಿವಂತ ನೀನು ಧೈರ್ಯವಂತ
ಹನುಮಂತ ಲಂಕೆಯಡೆಗೆ ಅಶೋಕವನದಲ್ಲಿ ಸೀತೆ ಇರುವ ಕಾಣದೆಡೆಗೆ ಪಮಗಮ ಪಮಗಮ ರುರುರೆ ಸಗಮ ಪಮರೆ ಪಮ 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 ಪಾಮ ನಿ ಬನಿ ಬನಿ ಮಮ ನಿ ಪಮಗಮ ಪಮಗ ಸರಿ ನಿ ಪನಿ ಮಪಾನಿ ಪಮ ಪಗಮ ಸರಿ ಗಮ ಪಮ ಗಮ ರೇ ಪಮ ಗಮ ರೇ ಪಪ ಪಮ ಮ ಪಪ ಮ ಪಮ ಗಮ ಪಮ ಗಮ ಪಪ ಮ ಪಪ ಮ ಪಗ ಗಮ ರೇ ಗಮ ರೇ ಗಮ ರೇ ಗಮ ಪನಿ ತನಿ ನಿತನಿ 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 ತನಿ 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 ನಿತನಿ ನಿತನಿ ನಿತಪ ತನಿ ತನಿ ನಿತ ಪತನಿ ಪಮ ಪ ತನಿ ನಿತನಿ ನಿತನಿ ತನಿ 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 ಗಮ ಪ ದಾನಿ ದಾನಿ ಪಮ ಗ ಪಮ ರೇ ಸರಿ 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 ಗಮ ಗ ಪಮ ಪ ಗಮ ರೇ ಜಯ ಜಯ ರಾಮ ಜಯ ರಾಮ ರಘುಪತಿ ರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ ರಘುಪತಿ ರಾಮ ಜಯ ರಾಮ ದಶರಥ ನಂದನ ಜಯ ರಾಮ ಲಕ್ಷ್ಮಣ ಸೋದರ ಶ್ರೀರಾಮ ದಶರಥ ನಂದನ ಜಯ ರಾಮ ಲಕ್ಷ್ಮಣ ಸೋದರ ಶ್ರೀರಾಮ ರಾಮ ರಾಮ 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 ರಾಮ
ಮಸದ ಸದ ಗದ ಮಾಗರಿ ಗ ಮಗದ ಮದ ಮಗರಿ ಮಾಗರಿ ಸಗರಿ ಮಗರಿ ಗ ಮದ ಸದ ಮದ ಯಾರು ನೀನು ಕಪಿಯ ಹೇಳು ದೂತನೋ ನೀನು ಚಾರನೋ ಯಾರು ನೀನು ಕಪಿಯ ಕೇಳು ದೂತನೋ ನೀನು ಚಾರನೋ ದೂತನಲ್ಲ ಚಾರನಲ್ಲ ರಾಮ ಬಂಟ ಹನುಮಂತನು ದೂತನಲ್ಲ ಚಾರನಲ್ಲ ರಾಮ ಬಂಟ ಹನುಮಂತ
ದಾಟಲು ರಾಮ ಪ್ರಾರ್ಥಿಸಲು ಸಮುದ್ರ ರಾಜಬಾರದಿರೆ ಬ್ರಹ್ಮಾಸ್ತ್ರವಂ ಪ್ರಯೋಗಿಸಲ್ಲಣಿಯಾದೊಡೆ ರಾಮ 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 ತಣಿಸು ನಿನ್ನ ಕೋಪವ ಪ್ರಕೃತಿ ನಿಯಮ ಮೀರಲರಿ ರಾಮ ತಣಿಸು ನಿನ್ನ ಕೋಪವ ಪ್ರಕೃತಿ ನಿಯಮ ಮೀರಲರಿ ರಾಮ 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 ನೀನು ಸೆತುವ ರಚಿಸುವುದಾದರೆ ಭದ್ರ ನಿಲ್ಲುವೆ ಶಂಕೆ ಇಲ್ಲದೆ ನೀನು ಸೆತುವ ರಚಿಸುವುದಾದರೆ ಭದ್ರ ನಿಲ್ಲುವೆ ಶಂಕೆ ಇಲ್ಲದೆ ರಾಮ 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 बोलो श्री रामचंद्र की जय बोलो श्री रामचंद्र जी की जय बोलो श्री रामचंद्र जी की जय ಠಳ್ಳಂಕು ತಕ್ಕ ತಿಕ್ಕು ತಕ್ಕ ತೆಂಗಿನ ತುಂ ಕುಂ ಕುಂ ತರಿತ್ತ ಕುಂ ಕುಂ ತಣ ತರ ಕುಂ ಕುಂ ತರಿತ್ತ ತತ್ತ ಕುಂ ಕುಂ ಕಣತ ಚಣ್ಣ ಕುಂ ಕುಂ ತರಿತ್ತ ತತ್ತಿಗಿನ ತುಂ ಕುಂ ತರಿತ್ತ ಕುಂ ಕುಂ ತಣ ತಕ್ಕ ಕುಂ ಕುಂ ತರಿತ್ತ ತತ್ತ ಕುಂ ಕುಂ ಕಣತ ಚಣ್ಣ ಕುಂ ಕುಂ ತರಿತ್ತ ತತ್ತಿಗಿನ ತುಂ ಕುಂ ತರಿತ್ತ ಕುಂ ತಣ ತರ ಕುಂ ತರಿತ್ತ ತಕ್ಕ ಕುಂ ಕಣತ ತತ್ತಿಗಿನ ತುಂ ತತ್ತಿಗಿನ ತುಂ ಕುಂ ತರಿತ್ತ ಕುಂ ತಣ ತರ
ರಂಕು ತಕ್ಕ ತಿಕ್ಕು ತಕ್ಕ ತಿಕ್ಕಿನ ತುಂ ತಕ್ಕ ತಿನ್ನಿ ರಕ್ಕ ಚುಂಡು 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 ತಚ್ಚಂ ತಕ್ಕ ತಿನ್ನಿ ರಕ್ಕ ಚುಂಡು ತಚ್ಚಂ ತಚ್ಚಂ ತಕ್ಕ ತಿನ್ನಿ ರಕ್ಕ ಚುಂಡು ದಿತ್ತ ಗಿಡದಗ ತಿರುಗಿಡ ತಿತ್ತಾಂ ಗಿಡದಗ ತಿರುಗಿಡ ತಿಂತ ಗಿಡದಗ ಜಂ ತಿಂತ ಗಿಡದಗ ಜಂ ತಿಂತ ಗಿಡದಗ ತಂ 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 ತಚ್ಚುಂಡು ಟಿಂಗ್ 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 ತಚ್ಚುಂಡು ತುಂ 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 ತಚ್ಚುಂಡು ನಂ 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 ತಚ್ಚುಂಡು ತಂ ತಂ ತಚ್ಚುಂಡು ಟಿಂಗ್ ಟಿಂಗ್ ತಚ್ಚುಂಡು ತುಂ ತುಂ ತಚ್ಚುಂಡು ನಂ ನಂ ತಚ್ಚುಂಡು ತಂ ತಚ್ಚುಂಡು ಟಿಂಗ್ ತಚ್ಚುಂಡು ತುಂ ತಚ್ಚುಂಡು ನಂ ತಚ್ಚುಂಡು 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 ತತ್ತಿಂಗ್ ಕಿಣ್ಣ ತುಂಟ ತತ್ತಿಂಗ್ ಕಿಣ್ಣ ತುಂಟ ತತ್ತಿಂಗ್ ಕಿಣ್ಣ ತುಂಟ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ರಾಮ ರಾಮ ರಘುರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ರಾಮ ರಾಮ ರಘುರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ರಾಮ ರಾಮ ರಘುರಾಮ ಬಂದನು ಬಂದನು ಶ್ರೀರಾಮ 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 ಬಂದನು ಬಂದನು ಜಯ ಜಯ ರಾಮ ಅಯೋಧ್ಯ ಕಿರಣ ರಘುರಾಮ ಭಾರತ ಶ್ರೀ ಶ್ರೀರಾಮ ಕೌಸಲ್ಯ ಸುತ ಜಯ ರಾಮ ಜಯ ಜಯ ರಾಮ ಅಯೋಧ್ಯ ಕಿರಣ ರಘುರಾಮ ಭಾರತ ಶ್ರೀ ಶ್ರೀರಾಮ ಕೌಸಲ್ಯ ಸುತ ಜಯ ರಾಮ ಜಯ ಜಯ ರಾಮ ಅಯೋಧ್ಯ ಕಿರಣ ರಘುರಾಮ ಭಾರತ ಶ್ರೀ ಶ್ರೀರಾಮ ಕೌಸಲ್ಯ ಸುತ ಜಯ ರಾಮ ಜಯ ಜಯ ರಾಮ ಅಯೋಧ್ಯ ಕಿರಣ ರಘುರಾಮ ಭಾರತ ಶ್ರೀ ಶ್ರೀರಾಮ ಕೌಸಲ್ಯ ಸುತ ಜಯ ರಾಮ ಜಯ ಜಯ ರಾಮ ಅಯೋಧ್ಯ ಕಿರಣ ರಘುರಾಮ ಭಾರತ ಶ್ರೀ ಶ್ರೀರಾಮ ಕೌಸಲ್ಯ ಸುತ
ಜಯ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಶ್ರೀ ರಾಮ 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 बोलो श्री रामचंद्र की जय बोलो श्री रामचंद्र की जय बोलो श्री रामचंद्र की जय राम राम పవమాన సుదుడు భక్తు పాదర విందములకు నినామ రూపములకు మంగళం జయ మంగళం రాజీవ నయన త్యాగ రజాది వినుతమైన నీనామ రూపములకు మంగళం జయ మంగళం మంగళం జయ करचरण कृतं वा कायजं वा कर्मं वा श्रवणनयनजं वा मानसं वापराधं विहितं अविहितं वा सर्वमेतत्क्षमस्व शिव शिव करुणाब्धे श्री महादेव शम्भो कायेन वाचा मनसेन्द्रियैर्वा बुद्ध्यात्मना वा प्रकृते स्वभावाद करोम्यत् सकलं परस्मै नारायण 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 नारायणायेते समर्पयामि। ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ವೈಷ್ಣವಿ ನಾಟ್ಯಾಲಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಅಂತೆಯೇ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಶಿವಶಂಕರ್ ನಿಕ್ರಾಜೆ ಇವರಿಗೂ ವೈಷ್ಣವಿ ನಾಟ್ಯಾಲಯ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ಕಲಾವಿದರುಗಳಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಅಂತೆಯೇ ಉತ್ತಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಮಹನೀಯರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ಚಾನೆಲ್ನವರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ವರ್ಣಾಲಂಕಾರ, ವಸ್ತ್ರಾಲಂಕಾರದಲ್ಲಿ ಸಹಕರಿಸಿದಂತಹ ಭಾವನಾ ಕಲಾ ಆರ್ಟ್ಸ್ ತಂಡದವರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ನನಗಾಗ ಹೇಳಲಿಕ್ಕೆ ಬಿಟ್ಟು ಹೋದ್ದು, ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಕಾಲ ಮುಖ ಅಲಂಕಾರವನ್ನು ಮಾಡ್ತಾ ನಮ್ಮ ತಂಡಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಂತಹ ಶ್ರೀಯುತ ಕೃಷ್ಣಪ್ಪ ಮಾಸ್ಟರ್ ಅಡೂರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳ ಕಿರು ಪರಿಚಯ. ವಿದುಷಿ ಅಭಿಜ್ಞಾ ಕೊಳ್ತಿಗೆ, ಈಕೆ MSc ಕೆಮಿಸ್ಟ್ರಿ MSc NMC ಸುಳ್ಯ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅನನ್ಯ ಬಾಯಾರು ಈಗಷ್ಟೇ ಫಸ್ಟ್ PUC ಮುಗಿಸ್ಕೊಂಡಿರ್ತಾಳೆ.
ಅನಘಾ ಭಟ್ ವಿಟ್ಲ. ಇವಳು ಫಸ್ಟ್ ಇಯರ್ ಕಲಾ ವಿಭಾಗದಲ್ಲಿ ಈಗ ಫಸ್ಟ್ ಇಯರ್ ಡಿಗ್ರಿ ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. PUCಯಲ್ಲಿ 95% ಕಳೆದ ವರ್ಷ ಪಡೆದಂಥ ವಿದ್ಯಾರ್ಥಿನಿ. ಹಾಗೆ ಭಾರ್ಗವಿ ಬಾಯಾರು, ಇವಳು 3rd ಇಯರ್ ಎಂಜಿನಿಯರಿಂಗ್ ಸುರತ್ಕಲ್ನಲ್ಲಿ ಮಾಡ್ತಾ ಇದ್ದಾಳೆ. ಬಹಳ ತನ್ನ ಎಲ್ಲ ಸೆಮೆಸ್ಟರ್ನಲ್ಲೂ ಪ್ರಥಮ ಸ್ಥಾನವನ್ನು ಉಳಿಸ್ಕೊಂಡಿರುವಂಥ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ. ಹಾಗೆ ಶ್ರೀರಂಜನಿ ಪುತ್ತೂರು ಮೊನ್ನೆ ಅಷ್ಟೇ SSLC ಎಕ್ಸಾಮ್ ಮುಗಿಸ್ಕೊಂಡಿರ್ತಾಳೆ. ಹಾಗೆ ವಿದುಷಿ ಶ್ರೀಮತಿ ರೂಪಾ ವಿಘ್ನೇಶ್ ಕುಳಾಯಿ, ಮೂಲತಃ ಕನಕಪ್ಪಾಡಿಯ ರೂಪಾ, MCom ಪದವೀಧರೆ. ಹಾಗೆ ಭರತನಾಟ್ಯ ಮತ್ತು ಸಂಗೀತ 2 ತರಗತಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಪ್ರತೀಕಾ ರೈ ಕುಮ್ಡಾಜೆ, ಇವಳು 3rd ಇಯರ್ B.Pharm ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾಳೆ. ಈಕೆ ಕೂಡ ಹಾಗೆ ತನ್ನ ಕ್ಲಾಸಲ್ಲಿ ಪ್ರತಿ ಪರೀಕ್ಷೆಗಳಲ್ಲೂ ಕೂಡ ಪ್ರಥಮ ಸ್ಥಾನಿಯಾಗಿ ಅದನ್ನು ಕಾಯ್ದುಕೊಂಡು ಬರ್ತಾ ಇದ್ದಾಳೆ. ಹಾಗೆ ರಾಮನ ಪಾತ್ರದಲ್ಲಿ ವಿದುಷಿ ಹರ್ಷಿತಾ ಬದಿಯಡ್ಕ, ಹೀಗೆ MHA ಪದವೀಧರೆ, ಪ್ರಸ್ತುತ ಎನೆಪೊಯ ಹಾಸ್ಪಿಟಲ್ನಲ್ಲಿ ಅಸಿಸ್ಟೆಂಟ್ ಕ್ವಾಲಿಟಿ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಹಾಗೆ ಕುಮಾರಿ ಶಮಾ ಬಳಕುಂಜ, ಇವತ್ತಷ್ಟೇ PUC ರಿಸಲ್ಟ್ ಬಂದಿದೆ, ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರ್ತಾಳೆ. ಅಂತೆಯೇ 2026ನೇ ಸಾಲಿನ ಕನ್ನಡ ನೃತ್ಯ ಸಂಗೀತ ಅಕಾಡೆಮಿಯ ವಿದ್ಯಾರ್ಥಿ ವೇತನವನ್ನು ಪಡೆದಿರುವಂತಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ. ವಿದುಷಿ ಪ್ರಣೀತಾ ಬಾಯಾರು, ಇವಳು MCom ಪದವೀಧರೆ. ಹಾಗೆ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ, ಮತ್ತು ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾಳೆ. ವೈಷ್ಣವಿ ಬದಿಯಡ್ಕ, ಇವಳು 2nd ಇಯರ್ B.Pharm ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. ಅಂತೆಯೇ ಅವ್ಯಯ ಸುಧಾ ಅಗಲ್ಪಾಡಿ 3rd ಇಯರ್ BSc ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾಳೆ. ಡಾಕ್ಟರ್ ಅರ್ಪಿತಾ ಮುಳ್ಳೇರಿಯ, ಆಯುರ್ವೇದ ವೈದ್ಯಕೀಯದಲ್ಲಿ ಪ್ರಸ್ತುತ ಸ್ನಾತಕೋತ್ತರ MD ಮಾಡ್ತಾ ಇದ್ದಾಳೆ ಹುಬ್ಬಳ್ಳಿಯಲ್ಲಿ. ಪ್ರಜ್ಞಾ ಬಾಯಾರು 2nd PUCಯನ್ನು ಪೂರೈಸ್ಕೊಂಡಿರ್ತಾಳೆ. ಹಾಗೆ ಸಂಹಿತಾ ಭಟ್ ಬಾಯಾರು, ಅವಳು 1st ಇಯರ್ ಇಂಜಿನಿಯರಿಂಗ್ ಅಂದು ಮಾಡ್ತಾ ಇದ್ದಾಳೆ. ವೀಣಾ ಶಂಕರಿ, ಇವತ್ತು 2nd PUC, ಅವಳು ಸಹ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರ್ತಾಳೆ. ಈ ಎಲ್ಲ ವಿದ್ಯಾರ್ಥಿಗಳ ಶ್ರಮ, ಇದರಿಂದಾಗಿ ಶ್ರದ್ಧೆ, ಅವರಿಗೆ ಅವರ ಶಾಲಾ ವಿದ್ಯಾಭ್ಯಾಸದ ಜೊತೆಯಲ್ಲಿ ತಮ್ಮ ನೃತ್ಯವನ್ನು ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದು, ಪ್ರತಿ ಕಾರ್ಯಕ್ರಮದಲ್ಲೂ ನನ್ನ ಜೊತೆಯಾಗಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಎಲ್ಲ ಪ್ರತಿಭೆಗಳಿಗೂ ಮುಂದೆ ಉಜ್ವಲ ಭವಿಷ್ಯವಿರಲಿ. ಶ್ರೀರಾಮದೇವರು, ಆಂಜನೇಯ ದೇವರು ಇವರಿಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಆರೋಗ್ಯವನ್ನು, ಭಾಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಹಲೋ. ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಂದರ ಸಂಜೆಯ ಈ ದಿವಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ವೈಷ್ಣವಿ ನಾಟ್ಯಾಲಯ ರಿಜಿಸ್ಟರ್ ಪುತ್ತೂರು ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯ ವೃಂದದಿಂದ ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ ಈ ಕಾರ್ಯಕ್ರಮವನ್ನು ಉತ್ಕೃಷ್ಟ ಗುಣಮಟ್ಟದೊಂದಿಗೆ ಈ ವೇದಿಕೆಯಲ್ಲಿ ಮಾಡಿ ತೋರಿಸಿದರ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ದಿವಸ ಯೋಗೀಶ್ವರಿ ಜಯಪ್ರಕಾಶ್ ಇವರನ್ನು ಈ ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ನಮ್ಮೊಂದಿಗೆ ಬರ್ತಾರೆ ಸುನಂದ ಶಿವರಾಮ್ ಇವರನ್ನು ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅತ್ಯುತ್ತಮ ರೀತಿಯಲ್ಲಿ ಈ ದಿವಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಯೋಗೀಶ್ವರಿ ಜಯಪ್ರಕಾಶ್ ತಂಡಕ್ಕೆ ವಂದನೆಗಳು, ಅಭಿನಂದನೆಗಳು.
ಅದೇ ರೀತಿ ಇವರಿಗೆ ಶಾಲು ಸ್ಮರಣಿಕೆ ಯೊಂದಿಗೆ ಗೌರವಾರ್ಪಣೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಕರುಣಿಸಲಿ. ಈ ದೇವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂಥೇಳಿ ಆಶಿಸುತ್ತಾ ವಂದನೆಗಳು, ಅಭಿನಂದನೆಗಳು. ನಿಮ್ಮ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಇರುವಂತೆ ಶ್ರೀ ಕೋದಂಡರಾಮ ದೇವರು ಮತ್ತು ಪಂಚಮುಖಿ ಆಂಜನೇಯ ದೇವರು ಹರಸಲಿ ಅಂತ ಹಾರೈಸುತ್ತಾ ವಂದನೆಗಳು, ಅಭಿನಂದನೆಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಲವ ವೇದಿಕೆಯಲ್ಲಿ ನಡೆದಂತಹ ಈ ಒಂದು ಭರತನಾಟ್ಯ ಕಾರ್ಯಕ್ರಮ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂತಹ ಯೋಗೀಶ್ವರಿ ಇವರ ಶಿಷ್ಯೆಯಂದಿರಿಂದ ನಡೆದುಕೊಂಡು ಬಂದಿದೆ. ಈ ಈಶ್ವರ ಮಂಗಳದ ಮಣ್ಣಿಗೆ ಬಹಳಷ್ಟು ಭವಿಷ್ಯವನ್ನು ತಂದುಕೊಟ್ಟಂತಹ ಯೋಗೀಶ್ವರಿ ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಮುಂದೆಯೂ ಹೆಚ್ಚಿನ ಸೇವೆಯನ್ನು ಕೊಡುವಂತಹ ಯೋಗ ಭಾಗ್ಯವನ್ನು ಆ ಪಂಚಲಿಂಗೇಶ್ವರ ದೇವರು ಮತ್ತು ಆ ಪಂಚಮುಖಿ ಆಂಜನೇಯ ಮತ್ತು ಕೋದಂಡರಾಮ ದೇವರು ನೀಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ನಾಳೆ ಬೆಳಿಗ್ಗೆ ಇದೇ ವೇದಿಕೆಯಲ್ಲಿ 9:30ರಿಂದ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಳಗ ತೆಂಕಿಲ ಪುತ್ತೂರು ಇವರಿಂದ ತಾಳಮದ್ದಲೆ ಶರಸೇತು ಬಂಧನ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಕುಶ ವೇದಿಕೆ ಅಮರಗಿರಿಯಲ್ಲಿ ಸಾಯಿ ಬಳಗ ಊರುವ ಹುಳಿಂಬ ಮಂಗಳೂರು ಇವರಿಂದ ನಾಟಕ ಜೋಡುದೀಟಿಗೆ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಇಲ್ಲಿರುವಂಥ ಎಲ್ಲ ಕಲಾವಿದರು ಕೂಡ ಕುಶ ವೇದಿಕೆ ಅಮರಗಿರಿಗೆ ತೆರಳಬೇಕು. ಅಲ್ಲಿ ಈಗ ಬಹಳ ಉತ್ತಮವಾದಂತಹ ಒಂದು ನಾಟಕ ಜೋಡುದೀಟಿಗೆ ಪ್ರದರ್ಶನ ಆಗಲಿಕ್ಕಿದೆ. ಈ ನಾಟಕವನ್ನು ಎಲ್ಲರೂ ಕೂಡ ಭಗವದ್ಭಕ್ತರು ಕಣ್ಣು ತುಂಬಿಸಿಕೊಳ್ಬೇಕು ಅಂತೇಳಿ ತಾವು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕುಶ ವೇದಿಕೆ ಅಮರಗಿರಿಯಲ್ಲಿ